देवाय। ॐ नमो भगवते वासुदेवाय। ॐ ॐ नमो नमो भगवते भगवते वासुदेवाय। वासुदेवाय। ॐ नमो भगवते वासुदेवाय। ॐ ॐ नमो नमो भगवते भगवते वासुदेवाय। वासुदेवाय। गुरुविಗೆ ಪ್ರಾರ್ಥನೆ. ॐ अज्ञानतिमिरान्धस्य ॐ अज्ञानतिमिरान्धस्य ज्ञानाञ्जनशलाकया ज्ञानाञ्जनशलाकया चक्षुरुन्मिलितं येन चक्षुरुन्मिलितं येन तस्मै श्रीगुरुवे नमः। तस्मै तस्मै श्री श्रीगुरवे नमः। नमः। प्रपाद प्रणति। नमः ओम विष्णुपादाय नमः नमः ॐ विष्णुपादाय विष्णुपादाय कृष्णप्रेष्ठाय भूतले कृष्णप्रेष्ठाय भूतले भूतले श्रीमते भक्तिवेदान्त श्रीमते श्रीमते भक्तिवेदान्त भक्तिवेदान्त नामिने नामिने स्वामिनिति स्वामिनिति नामिने। नामिने। नमस्ते सरस्वते देवे नमस्ते सरस्वते सरस्वते देवे वाणी प्रचारिणे गौरवाणी प्रचारिणे प्रचारिणे शेषशून्यवादी निर्विशेष निर्विशेष शून्यवादी नाद्यादेशतारिणे पाश्चात्य देशतारिणी नारायणं नमस्कृत्य नारायणं नमस्कृत्य नरोत्तमं नरं नरं चैव चैव नरोत्तमं नरोत्तमं ीं सरस्वतीं व्यासं देवीं सरस्वतीं व्यासं सरस्वतीं मुदीरयेत् ततो ततो जयमुदीरये। जयमुदीरयेत्। आत्मविदुश्लोक सर्वोपनिषदो गावो सर्वोपनिषदो गावो गोपालनन्दनः दुग्धा गोपालनन्दनः दोग्धपालनन्दनः भोक्ता पार्थो वसुधीर्भोक्ता दुग्धं गीतामृतं महत् दुग्धं गीतामृतं दुग्धमृतं महत्। देवसुतं देवं वसुदेवसुतां देवं देवं मनोरमर्दनम् कंसचाणूरमर्दनं कंसचाणूरमर्दनं देवकी परमानन्दम् देवकी देवकी परमानन्दं परमानन्दं कृष्णं वन्दे जगद्गुरुम् कृष्णं कृष्णं वन्दे जगद्गुरुम्। जगद्गुरुम्। धन्या जय श्री केಳಿಸ್ಲಿಲ್ಲ? कृष्ण चैतन्य प्रभु नित्यानन्द प्रभो प्रभु नित्यानंद द्वैत गदाधर श्री अद्वैत अद्वैत गदाधर श्रीवासादि गौरभक्तवृन्द श्रीवासादि वासादिको गौर भक्त। भक्तवृन्दः। हरे कृष्ण 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 हरे 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 राम 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 हरे 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 कृष्ण कृष्ण हरे हरे कृष्ण 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 हरे 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 राम राम हरे हरे राम 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 हरे ಹರೇ हरे। ಹರೇ. ಹರೇ ಕೃಷ್ಣ. ಧನ್ಯವಾದಗಳೆಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ जय ಗೌರಿತಾಯಿ ಕಿ ಜೈ, जय ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ, जय ಎಲ್ಲ ಗುರುಗಳಿಗೂ ಜೈ, ದೀಕ್ಷಾಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ, जय ಇಲ್ಲಿ ನಿಂತಿರುವಂತ ಎಲ್ಲ ಭಕ್ತ ವೃಂದಕ್ಕೂ जय। ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ಅನಂತ ವೃಂದಕ್ಕೆ ಶ್ರೀಲ ಪ್ರಭುಪಾದ ಕಿ
ಗುರುದೇವಕ್ಕೆ ಜೈ. ಹರಿ ಕೃಷ್ಣ ಎಲ್ರಿಗೂ. ನಿನ್ನೆ ಅಂದ್ರೆ ಹಿಂದಿನ ತರಗತಿಯಲ್ಲಿ ಶುಕ್ರವಾರದ ದಿನ ನಾವು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 35ನೇ ಶ್ಲೋಕದವರೆಗೂ ತಿಳ್ಕೊಂಡ್ವಿ. ಇವತ್ತು 36ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಎಲ್ರೂ ನಿಮ್ಮ ಒಂದು ಭಗವದ್ಗೀತೆ ಪುಸ್ತಕವನ್ನ ತೆರೆದಿಟ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ಯಾಕಂದ್ರೆ ಕೆಲವೊಂದು ಈ PDF ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಅಥವಾ ಯಾಕಂದ್ರೆ ಸಾಮಾನ್ಯವಾಗಿ ಟೈಪ್ ಮಾಡುವಾಗ ಆಗಿರ್ಬೋದು, ತೆಗೆಯುವಾಗ ಕೆಲವೊಂದು ತಪ್ಪುಗಳಾಗಿರುತ್ತೆ. ಹಾಗಾಗಿ ತಪ್ಪಾಗಿ ಕಲಿಯೋದು ಬೇಡ. ಹಾಗಾಗಿ ಭಗವದ್ಗೀತೆ ಅಧ್ಯಾಯ 18ರ 36ನೇ ಶ್ಲೋಕ ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಕೇಳಿಸ್ತಾ ಇದೆ ಮಾತಾಜಿ. ಸ್ವಲ್ಪ ನೆಟ್ವರ್ಕ್ ಇದ್ದಿದ್ದಾಗೆ ಉಂಟು ಮಾತಾಜಿ. ಇಲ್ಲ ಮಾತಾಜಿ ಕೇಳಿಸ್ತಾ ಇದೆ. ಕರೆಕ್ಟ್ ಉಂಟಾ? ಹಾಗಾದ್ರೆ ನನ್ನದೇ ನೆಟ್ವರ್ಕ್ ಇದಿರ್ಬೇಕು. ಹಾ problem. ಈಗ ಕೇಳಿಸ್ತಾ ಇದೆಯಾ? ಹಾ ಮಾತಾಜಿ ಈಗ ಕ್ಲಿಯರ್ ಇದೆಯಾ? ಹೌದು ಕ್ಲಿಯರ್ ಇದೆ ಮಾತಾಜಿ. ಮಾತಾಜಿ ಕೇಳಿಸ್ತಾ ಇದೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 36ನೇ ಶ್ಲೋಕ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಹರೇ ಕೃಷ್ಣ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಗಮನಿಸಿ. ನಾನು ಹೇಳುವಾಗ ಅಲ್ಲಿಗೆ ಮುಂದೆ ಸುಖಂ ಆದ್ಮೇಲೆ ತ ಇದೆ. ತ ಥ ದ ಧ ನ. ಸೊ ನ ಅನ್ನುವಂಥ ಅನುಸ್ವಾರ ಹಿಂದಿನ ಪದಕ್ಕೆ ಅನ್ವಯ ಆಗತ್ತೆ. ಯಾಕಂದ್ರೆ ಇದು ತ ವರ್ಗ. ತ ವರ್ಗದ ಅನುನಾಸಿಕ ಖ ಮುಂದೆ ಬರುತ್ತೆ. ಮ ರೀಪ್ಲೇಸ್ ಆಗಿ ಮ ಬದಲಾಗಿ ಅದು ಬರುತ್ತೆ. ಅಂದ್ರೆ ಸುಖನ್ ಅಂತ ಆಗುತ್ತೆ. ಸೊ ಇದು ಸ್ವಲ್ಪ ಮಾಡಿಫಿಕೇಶನ್ ನಿಮ್ಗೆ. ಆಕ್ಚುಲಿ ಇದೇ ವಿಧಾನ ಸರಿಯಾಗಿರೋದು. ಎಲ್ರು ಮಾ ಅಂತೀರಾ, ಅದು ತಪ್ಪೇನಲ್ಲ. ಬಟ್ ನಿಯಮಗಳ, ಪಾಣಿನಿ ಶಾಸ್ತ್ರದ ನಿಯಮದ ಪ್ರಕಾರ ನ ಅಂತ ಹೇಳ್ಬೇಕು ನಾವು. ಸೊ ಗಮನದಲ್ಲಿಟ್ಕೊಳ್ಳಿ ಅಷ್ಟೇ. ಗೊತ್ತಿರ್ಲಿ ನಿಮ್ಗೆ. ಯಾರಾದ್ರೂ ಮತ್ತೆ ಮುಂದೆ ಹೇಳಿದ್ರೆ ಹಾ ನಮ್ಗಿದು ಗೊತ್ತಿತ್ತು ಅನ್ನೋ ಒಂದು ಇದು ಇರ್ಲಿ ನಿಮ್ಗೆ. ವ್ಯಾಕರಣ ಗೊತ್ತಿರ್ಲಿ ಅಂತ. ಸುಖನ್ ತ್ವಿದಾನೀಂ ತ್ರಿವಿಧಂ. ಇಲ್ಲಿ ನೋಡಿ, ತ್ವಿದಾನೀಂ ಇದೆಯಲ್ಲ, ಅಲ್ಲಿ ಕೂಡ ನನೇ ಬರುತ್ತೆ. ಯಾಕಂದ್ರೆ ಮುಂದಿನ ಒಂದು ಅಕ್ಷರ ಏನಿದೆ, ತ ಇದೆ. ಅನುಸ್ವಾರದ ಮುಂದೆ, ಸೊನ್ನೆ ಮುಂದೆ ಇರುವಂತಹ ಅಕ್ಷರ ಏನಿದೆ, ತ ಇದೆ. ಸೊ ಇಲ್ಲಿ ಕೂಡ ತ್ವಿದಾನೀನ್ ಅಂತ ಬರುತ್ತೆ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅಭ್ಯಾಸಾದ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಇಲ್ಲಿ ನೋಡಿ, ಯಾವುದು ಬಿಡಿಸಿ ಇಲ್ಲ ಪದ, ಎಲ್ಲಾನು ಕೂಡ ಒಂದೇ ಪದ ಇರುವಂತದ್ದು. ಅಭ್ಯಾಸಾದ್. ಅಭ್ಯಾ ಮಹಾಪ್ರಾಣಗಳನ್ನು ಒತ್ತಿ ಹೇಳಿ. ದೊಡ್ಡ ಭ ಇದೆ, ದ ವ್ಯಂಜನ ಇದೆ. ಅಭ್ಯಾಸಾದ್ ರಮತೆ. ದಕ್ಕೆ ರವತ್ ಬಂದ ಹಾಗೆ ನಾವು ರಮತೆ ಹೇಳ್ಬೇಕು. ಅಭ್ಯಾಸಾದ್ ರಮತೆ ಯತ್ರ ದುಃಖಾಂತಂ. ದೊಡ್ಡ ಖ ಇದೆ, ಮಹಾಪ್ರಾಣ ಇದೆ. ದುಃಖಾಂತಂ. ಇಲ್ಲಿ ವಿಸರ್ಗ ಇದೆ ದೋ ಮುಂದ್ಗಡೆ. ಸೊ ಸ್ವಲ್ಪ ಹ ಉಚ್ಚಾರಣೆ ಬರಬೇಕು. ದುಃಖಾಂತಂ. ದುಃಖಾಂತಂ. ದುಃಖಾಂತಂ ಅಲ್ಲ, ದುಃಖಾಂತಂ. ನೋಡಿ, ಇಲ್ಲಿ ಮುಂದೆ ಚ ಇದೆ. ಅನುಸ್ವಾರದ ಮುಂದೆ ತಂ ಮುಂದೆ ಸೊನ್ನೆ ಇದೆಯಲ್ಲ, ಅದು ಅನುಸ್ವಾರದ ಮುಂದೆ ಚ ಅಕ್ಷರ ಬಂದಿದೆ. ಚ ಛ ಜ ಝ ನ್ಯ ಅಲ್ಲ, ಚಚನ್ಯ. ಸೊ ಇಲ್ಲಿ ಯ ಬರೋ ಹಾಗೆ ಹೇಳ್ಬೇಕು ನಾವು. ಅಂಗ ಅಂಚು ಹೇಳ್ತೀವಲ್ಲ, ಹಾಗೆ ಹೇಳಿ ಹೇಳ್ಬೇಕು. ದುಃಖಾಂತಂ ಚ. ದುಃಖಾಂತಂ ಚ. ಅಂಚು ಹೇಳ್ತೀವಲ್ಲ, ಅಂಚು ಮಿಂಚು, ಹೇಗೆ ಮಿಂಗ್ ಬರುತ್ತೆ ನೋಡಿ, ಆ ತರ ನಾವಲ್ಲಿ ಉಚ್ಚಾರಣೆ ಕೊಡ್ಬೇಕು. ಬಟ್ ಯಾರಿಗೆ ಬರೋದಿಲ್ವೋ ಅವರು ಮನೆ ಹೇಳಿ, ದುಃಖಾಂತಂ ಅಂತ ಹೇಳಿ. ಬಟ್ ಸರಿಯಾಗಿ ಅಲ್ಲಿ ನಾವು ಮುಂದಿನ ಅಕ್ಷರದ ಅನುನಾಸಿಕ ಪದ, ಆ ವರ್ಗದ ಅನುನಾಸಿಕ ಪದವನ್ನ ತಗೊಂಡು ಅನುಸ್ವಾರದ ಉಚ್ಚಾರಣೆಯನ್ನ ಮಾಡ್ಬೇಕು. ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೇನೆ. ಯಾಕಂದ್ರೆ ಕೆಲವರು ಜಾಯಿನ್ ಆಗಿರ್ತೀರಾ, ಲೇಟ್ ಮಾಡಿ ಆಗಿರ್ತೀರಾ. ಹಾಗಾಗಿ ಗೊತ್ತಿರ್ಲಿ, ರಿಪೀಟ್ ಆದ್ರೂ ಕೂಡ ನಿಮ್ಗೇನ್ ತೊಂದ್ರೆ ಇಲ್ಲ, ಮನನ ಆಗುತ್ತೆ. ಈಗ ಛತಿ. ಮತ್ತೆ ಯಾರು ಇಲ್ಲಿ ಮೊದಲಿನಿಂದ ಇದ್ದೀರಾ, ತುಂಬಾ ವರ್ಷಗಳಾಯ್ತು, ಅವ್ರು ನೀವು ಪ್ರಯತ್ನ ಮಾಡಿ ಹಾಗೆ ಹೇಳಲಿಕ್ಕೆ ನಾನೀಗ ಹೇಳಿರೋ ತರ. ಬಟ್ ಯಾರು ಹೊಸಬರು ಇದ್ದೀರೋ, ನೀವು ಏನು ಅದು ತಿಳ್ಕೊಂಡಿದಿರಲ್ಲ, ಸುಖಂ ದಿವ್ತಿದಾನಿಂ ಮ ಅಂತಾನೆ ಉಚ್ಚಾರಣೆ ಮಾಡ್ಬೇಕು ಅನುಸ್ವಾರ, ಹಾಗೆ ಉಚ್ಚಾರಣೆ ಮಾಡಿ. ಎರಡು ಆಪ್ಷನ್ ಇದೆ. ಓಕೆ, ಇನ್ನೊಮ್ಮೆ ಹೇಳ್ತೇನೆ ಶ್ಲೋಕನ. ಸುಖಂ ತ್ವಿದಾನಿಂ ತ್ರಿವಿಧಂ
ಶೃಣು ಮೇ ಭರತರ್ಷಭ. ಶ ನೋಡಿ ಮೂರ್ಧನಿ ಶ ಇದೆ ಅಲ್ಲಿ, ನಿಮ್ಮ ನಾಲಿಯ ತುದಿ ಮೇಲಿನ ಅಂಗಳಕ್ಕೆ ಹತ್ಬೇಕು. ಭರತರ್ಷಭ. ಅಭ್ಯಾಸಾದ್ ಅಭ್ಯಾಸಾದ್ ರಮತೆ, ಗ್ಯಾಪ್ ಬಿಡ್ಬೇಡಿ. ಅಭ್ಯಾಸಾದ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಸರಿ, ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ಸುಖಂ, ಈಗ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಾಗ ಭಗವಂತ ಏನನ್ನ ಕುರಿತು ಹೇಳ್ತಾ ಇದ್ರು? ಯಯಾ ಸ್ವಪ್ನಂ ಭಯಂ ಶೋಕಂ. ಇಲ್ಲಿ ಒಂದು ದೃಢ ಸಂಕಲ್ಪ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಹಿಂದಿನ ಶ್ಲೋಕದಲ್ಲಿ. 3 ಗುಣಗಳ ಜನರು ಇರ್ತಾರೆ. ಪ್ರಕೃತಿಯಲ್ಲಿ ಇರೋದು ಕೂಡ ಎಲ್ಲ 3 ಗುಣಗಳ ಪ್ರಭಾವಕ್ಕನೆ ಒಳಗಾಗಿರುವಂಥದ್ದು. ಎಲ್ಲದಕ್ಕೂ ಕೂಡ ನಿಯಮ ಇದೆ. ಹಾಗೆ ಪ್ರಕೃತಿಗೂ ಕೂಡ 3 ನಿಯಮ ಇದೆ. ಯಾವ್ಯಾವ್ದು? ಸಾತ್ವಿಕ, ರಾಜಸಿಕ, ತಾಮಸಿಕ. ಸೊ ಇದರಿಂದಾನೇ ನಾವು ಬಂಧನಕ್ಕೆ ಒಳಗಾಗುವಂಥದ್ದು. ಅಂದ್ರೆ ಸಾತ್ವಿಕನೂ ಕೂಡ ಬಂಧನಕ್ಕೆ ಒಳಗ ಮಾಡುವಂಥದ್ದು. ಹಾಗೆ ದೃಢ ಸಂಕಲ್ಪದಲ್ಲಿನೂ ಕೂಡ ಪ್ರತಿಯೊಬ್ಬರ ದೃಢ ಸಂಕಲ್ಪ ಬೇರೆ ಬೇರೆ ಆಗಿರುತ್ತೆ. ಯಾರು ನಾನು ಇವತ್ ಮಾಡ್ತೀನಿ ಅನ್ಕೊಳ್ತಾರೆ, ನಾಳೆ ಅವರು ಮಾಡಲ್ಲ. ಯಾರು ನಾನು ಇವತ್ ಮಾಡ್ತೇನೆ ಅದನ್ನ ಕಂಟಿನ್ಯೂಸ್ ಆಗಿ ನಾನು ಮಾಡೇ ಮಾಡ್ತೇನೆ ಅಂತ ಹೇಳಿ ದೃಢವಾಗಿ ಸಂಕಲ್ಪ ಉಳ್ಳವರು, ದೃಢ ಅಂದ್ರೆ ಸ್ಥಿರತೆ, ಸ್ಥಿರವಾಗಿ ಅವರ ಒಂದು ದೈನಂದಿನ ಸಾಧನೆ ಇರುವಂತದ್ದು, ಅಂತವರ ಒಂದು ಗುಣಗಳನ್ನ ಹೇಳ್ತಾ ಇರುವಂತದ್ದು. ಹಿಂದಿನ ಶ್ಲೋಕದಲ್ಲಿ ತಾಮಸಿಕವಾದ ಸಂಕಲ್ಪ ಹೇಗಿರುತ್ತೆ ಅಂತ ಹೇಳಿದ್ರು. ಕನಸೆ ಕಾಣೋದು, ಕೇವಲ ಕನಸು ಮಾತ್ರ ಕಾಣ್ತಾರೆ, ಭಯ ಇರುತ್ತೆ. ಯಾವುದೇ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೆ ಭಯ, ಸಾವು ಅಂದ್ರೆ ಭಯ, ತುಂಬಾನೇ ಶೋಕ, ಯಾವುದೇ ಒಂದು ಕೆಲಸಕ್ಕೆ ವಿಷಾದ ವ್ಯಕ್ತಪಡಿಸುವಂಥದ್ದು, ಮಾಯೆ ಅವರ ಸುತ್ತ ಇರುತ್ತೆ. ಸೊ ಅವ್ರ ಬುದ್ಧಿಗಳ ಆಚೆ ಹೋಗೋದೇ ಇಲ್ಲ. ಅಂತವ್ರ ಒಂದು ಸಂಕಲ್ಪ ಯಾವುದು? ತಾಮಸಿಕ ಸಂಕಲ್ಪ ಅಂತ ಹೇಳಿದ್ರು. ಈಗ ಭಗವಂತ ಇದರಲ್ಲಿ ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ಸುಖ. ಸುಖ ಅನ್ನುವಂಥದ್ದು ಪ್ರತಿಯೊಂದು ಗುಣ ಹೊಂದಿದವರಿಗೆ, 3 ಗುಣಗಳ ಇರೋರಿಗೂ ಕೂಡ ಸುಖ ಇರುತ್ತೆ. 3 ಗುಣದಲ್ಲಿರೋರಿಗೆ ಸುಖ ಇರುತ್ತೆ. ಬಟ್ ಆ ಸುಖದ ಒಂದು ಅರ್ಥ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಯಾವ್ಯಾವ ಬಗೆಯ ಸುಖಗಳು ಇರುತ್ತೆ ಅನ್ನೋದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಸುಖಂ ದ್ವಿದಾನೀಂ, ಸುಖಂ ದ್ವಿದಾನೀಂ. ದ್ವಿದಾನೀಂ ಅಂತಂದ್ರೆ ಇಲ್ಲಿ ತು ದಾನೀಂ ಅಂತ ಹೇಳ್ತಾ ಇರುವಂಥದ್ದು. ತು ಇದಾನೀಂ, ತ್ವಿ ಅಂತಂದ್ರೆ ಇಲ್ಲಿ 3 ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದಲ್ಲ, ಸುಖಂ ತು ಇದಾನೀಂ ಅಂತ ಹೇಳ್ತಾ ಇರುವಂಥದ್ದು. ಅಂದ್ರೆ 3 ವಿಧದ ಸುಖ, ತ್ರಿವಿಧಂ ಅಂತ ಬರುತ್ತಲ್ಲ. ಸೊ ಮೊದಲೇ ಚರಣ ಏನ್ ಹೇಳುತ್ತೆ? 3 ವಿಧದ ಸುಖ ಇರುತ್ತೆ ಅಂತ. ಸುಖ ಅಂದ್ರೆ ಸಂತೋಷ ಅನ್ಕೋಬಹುದು, ಆನಂದ, ಈ ತರ 3 ವಿಧದ ಸುಖ ಇರುತ್ತೆ. ಶೃಣು ಮೇ ಭರತರ್ಷಭ. ಶೃಣು, ಕ್ಕೆ ಒಟ್ರ ಸುಳಿ ಇದೆ. ಶ್ರೂ ಅಂತ ಪೂರ್ಣ ಹೇಳಂಗಿಲ್ಲ, ಅಲ್ಲೇ ಬರ್ಬೇಕು ನಮ್ಮ ನಾಲ್ಗೆಯಲ್ಲಿ. ಶೃಣು, ಶೃಣು ಮೇ. ಶೃಣು ಅಂದ್ರೆ ಕೇಳು. ಮೇ ಯಾರಿಂದ ಕೇಳ್ಬೇಕು? ನನ್ನಿಂದ. ಕೃಷ್ಣ ಹೇಳ್ತಾ ಇರುವಂತ ನನ್ನಿಂದ ಕೇಳು. ಯಾರಿಗೆ ಹೇಳ್ತಾ ಇರುವಂತದ್ದು? ಭರತರ್ಷಭ, ಭರತ ವಂಶದ ರಾಜನೇ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಭರತ ವಂಶದಲ್ಲಿಯೇ ಶ್ರೇಷ್ಠನಾಗಿರುವಂತವನು, ಅವನಿಗೆ ಭರತರ್ಷಭ ಅಂತ ಕರೀತಾರೆ. ಹಾಗಾಗಿ ಅರ್ಜುನ ಭರತ ವಂಶದಲ್ಲಿ ಶ್ರೇಷ್ಠನಾಗಿರುವನು ಅನ್ನೋದು ಕೂಡ ಗೊತ್ತಾಗಿತ್ತು ನಮ್ಗೆ. 2ನೇ ಚರಣ ಏನ್ ಹೇಳುತ್ತೆ? ನನ್ನಿಂದ ಕೇಳು, ಭರತ ವಂಶದಲ್ಲಿ ಶ್ರೇಷ್ಠನಾದವನೇ ಅಂತ ಹೇಳ್ತಾ ಇರುವಂತದ್ದು. 3ನೇ ಚರಣದಲ್ಲಿ ಅಭ್ಯಾಸಾತ್ ರಮತೆ ಯತ್ರ. ಅಭ್ಯಾಸಾದ ಅನ್ನುವಂಥದ್ದು ಸಾಮಾನ್ಯವಾಗಿ ಕನ್ನಡದಲ್ಲಿ ನಾವೇನ್ ಹೇಳ್ತೇವೆ? ಅಭ್ಯಾಸದಿಂದ. ರಮತೆ ಯತ್ರ. ರಮತೆ ಅಂತಂದ್ರೆ ರಮಿಸುವವನು ಅಂತ ಕರೀತಾರೆ. ರಮಿಸುವವನು ಅಂತ ನಮ್ಮ ಕನ್ನಡದಲ್ಲಿ ಇರುವಂತ ರಮಿಸುವವನು ಅಲ್ಲ. ಇಲ್ಲಿ ರಮತೆ ಅಂದ್ರೆ ಭೋಗಿಸುವವನು ಅಂತ ಅರ್ಥ. ಯಾರದನ್ನ ಅನುಭವಿಸ್ತಾರೋ ಅವ್ರಿಗೆ ಹೇಳುವಂಥದ್ದು ರಮತೆ ಅಂತ. ಅಂದ್ರೆ ಇದನ್ನ ಆನಂದಿಸು ಅಂತ, ಅಭ್ಯಾಸದಿಂದ ಆನಂದಿಸು ಅಂತ ಹೇಳ್ತಾ ಇರುವಂಥದ್ದು. ಯತ್ರ ಅಂತ ಹೇಳ್ತಾರೆ. ಯಾಕೆ? ಎಲ್ಲಿ ಯಾರು ಅಭ್ಯಾಸದಿಂದ ಆನಂದಿಸ್ತಾರೋ ಅಂತ 3ನೇ ಚರಣ ಹೇಳುತ್ತೆ. 4ನೇ ಚರಣ ದುಃಖಾಂತಂಚ ನಿಗಚ್ಚತಿ. ಚೌಕೆ ನೋಡಿ, ಸಂಯುಕ್ತ ಪದ ದೊಡ್ಡ ಛ ಇದೆ, ನಿಗಚ್ಚತಿ. ಗಚ್ ಸಣ್ಣ ಚ ಬರುತ್ತೆ. ಛ ಹೇಳುವಾಗ ಆಮೇಲೆ ದೊಡ್ಡ ಛ ಉಚ್ಚಾರಣೆ ಆಗುತ್ತೆ. ನಿಗಚ್ಚತಿ. ದುಃಖಾಂತಂ ಚ ನಿಗಚ್ಚತಿ. ದುಃಖಾಂತಂ ಅಂದ್ರೆ ನಿಮ್ಗೆ ಗೊತ್ತು ಪದ, ದುಃಖದ. ಮತ್ತೆ ಮುಂದೆ ಇದೆ ಅಂತಂ ಅಂತ ಇದೆ. ದುಃಖದ ಅಂತ್ಯವನ್ನ ತಲುಪಿಸುವ ಸುಖ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು.
ಸೊ ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ, ಓ ಅರ್ಜುನನೇ, ಈಗ 3 ವಿಧದ ಸುಖಗಳ ಬಗ್ಗೆ ಹೇಳ್ತೀನಿ ಕೇಳು. ಇವುಗಳಲ್ಲಿ ಒಂದನ್ನ ಅಭ್ಯಾಸದಿಂದ ಅನುಭವಿಸಿದರೆ ದುಃಖಕ್ಕೆ ಅಂತ್ಯ ಬರುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಇವುಗಳಲ್ಲಿ ಒಂದನ್ನು ಇವುಗಳನ್ನ ಒಂದನ್ನ ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ಏನೇನ್ ದುಃಖಗಳಿದೆಯೋ ಭೌತಿಕ ಜಗತ್ತಿನಲ್ಲಿ ಅವೆಲ್ಲವೂ ಕೂಡ ಅಂತ್ಯಗೊಳ್ಳುತ್ತೆ. ಇದನ್ನ ಕೇಳು ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಯಾರು ಡಾಟ್ ಡಾಟ್ ಅಂತಿದೆ ಮಾತಾಜಿ, ಯಾರಿದ್ದಾರೆ ಗೊತ್ತಿಲ್ಲ. ಡಾಟ್ ಐಶ್ವರ್ಯ. ರೀನೇಮ್ ಮಾಡ್ಕೊಳ್ಳಿ. ಯಾರಿದ್ದೀರಾ ನೋಡಿ, ನಿಮ್ದು ಹೆಸರು ರೀನೇಮ್ ಮಾಡಿ. ಇಲ್ಲಾಂದ್ರೆ ನಿಮ್ ಹೆಸರು ಹೇಳಿ, ನಾವೇ ರೀನೇಮ್ ಮಾಡ್ತೇವೆ. ಹರೇ ಕೃಷ್ಣ. ನಿಮ್ಗೆ ರೀನೇಮ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಹೇಳಿ. ಐಶ್ವರ್ಯ ಮಾತಾಜಿ, ಮಲ್ಜಮ್ಮ ಮಾತಾಜಿ, ಚನ್ನಪ್ಪ ಪ್ರಭುಜಿ ಹೇಳಿ. ಹರೇ ಮಾತಾಜಿ ಹರೇ ಕೃಷ್ಣ. ಹ್ಮ್. ನಿಮ್ ಪರ್ಮಿಷನ್ ಕೊಟ್ರೆ ಓದ್ಬಿಡ್ತೀನಿ ಮಾತಾಜಿ, ಮತ್ತೆ ಗಲಾಟೆ ಇರುತ್ತೆ ಮನೆಯಲ್ಲಿ. ಆಯ್ತಾಯ್ತು ಓದ್ತೀನಿ. ಯಾರಿದು ಮಾತಾಜಿ? ಹೆಸರು ಹೇಳಿ. ಲಕ್ಷ್ಮೀ ಬಿ ಮಾತಾಜಿ. ಲಕ್ಷ್ಮೀ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 36. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ, ಅಭ್ಯಾಸಾದ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇನ್ನೊಮ್ಮೆ ಹೇಳಿ. ಫಸ್ಟ್ ಮೊದಲೇ ಚರಣ ಹೇಳಿ. ಸುಖಂ ದ್ವಿದಾನೀಂ ತ್ರಿವಿಧಂ. ತ್ರಿವಿಧ್ ನೋಡಿ, ಇನ್ನೊಮ್ಮೆ ಓದಿ. ತ್ರಿವಿಧಂ. ತ್ರಿವಿಧಂ ಹ್ಮ್ ತ್ರಿವಿಧಂ ಮಾತಾಜಿ. ತ್ರಿವಿಧಂ. ಎರಡನೇ ಚರಣ ಓದಿ ಮಾತಾಜಿ. ಶೃಣು ಮೇ ಭರತರ್ಷಭ. ಇನ್ನೊಮ್ಮೆ ಓದಿ. ಭರತರ್ಷಭ. ಭರತರ್ಷಭ ಭರತರ್ಷಭ. ಭರತರ್ಷಭ. ನೆಕ್ಸ್ಟ್ ಓದಿ ಮೂರನೇ ಚರಣ. ಅಭ್ಯಾಸಾದ್ ರಮತೆ ಯತ್ರ. ಹ್ಮ್ ಅಭ್ಯಾಸಾದ್ ರಮತೆ ಯತ್ರ. ಸರಿ ಬಂತು. ಸರಿ. ಸರಿ ಬಂತು. ಸರಿ ಬಂತು ಹರೇ ಮಾತಾಜಿ. ನಾಲ್ಕನೇ ಚರಣ ಹೇಳಿ. ದುಃಖಾಂತಂ ಚ ನಿಗಚ್ಚತಿ. ಸರಿ ಬಂತು. ಮಹಾಪ್ರಾಣಗಳನ್ನ ಸ್ವಲ್ಪ ಗಮನಿಸಿ. ಸರಿ ಬಂತು. ಥ್ಯಾಂಕ್ ಯು ಹೇಳಿ. ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36. ಸುಖಂತ್ವಿದಾನಿಂ ತ್ರಿವಿಧಂ. ಮಾತಾಜಿ ಇನ್ನೊಮ್ಮೆ ಹೇಳಿ. ಸುಖಂ ನೋಡಿ, ಸುಖಂ ದೊಡ್ಡ ಖ ಇದೆ. ಸುಖಂ. ಓಕೆ ಮಾತಾಜಿ. ಸುಖಂ ತ್ರಿದಾನಿಂ ತ್ರಿವಿಧಂ ಶೃಣು ಮೇ ಭರತರ್ಷಭ. 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 ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ದೊಡ್ಡ ಧೂ ಬರಲ್ಲ. ದುಃಖಾಂತಂ. ದುಹು ಅಂತ ಕೇಳಿಸ್ಬೇಕು. ದುಃಖಾಂತಂ ಚ ನಿಗಚ್ಚತಿ. ಸರಿ ಇದೆ ಮಾತಾಜಿ ಎಲ್ಲಾನು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ನನಗೆ ಕೇಳಿಸ್ಲಿಲ್ಲ ಹೆಸರು ಕರೆದಿದ್ದು, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36. ಅಲ್ಫಾಬೆಟಿಕಲಿ ಏದಿಂದ ಬರ್ತಾ ಇದ್ದಾರೆ. ಹೇಳಿದ್ರು ಅವ್ರು ನನ್ನ ಹೆಸರು ಕರೆದಿಲ್ವಲ್ಲ, ಕೆಳಗಡೆಯಿಂದ ಕರೀತಾರಲ್ಲ ಅದು. ಇಲ್ಲ ಇಲ್ಲ ಮಾತಾಜಿ. ಒಂದ್ ದಿವಸ ಕೆಳಗಡೆ ಒಂದ್ ದಿವಸ ಮೇಲ್ಗಡೆ ಮಾತಾಜಿ. ಹರೇ ಕೃಷ್ಣ. ಒಂದ್ ದಿವಸ ಕೆಳಗಡೆ ಒಂದ್ ದಿವಸ ಮೇಲ್ಗಡೆ ಅಂತ ಕರಿತೀನಿ ಮಾತಾಜಿ. ಆಲ್ಫಾಬೆಟ್ ಅಲ್ಲಿ ಆದ್ರೂ ಈಗ ಇವರೆಲ್ಲ ಓದ್ತಾ ಇರೋದಕ್ಕೆ ನನ್ ಕರ್ದಿರ್ತೀರಾ ಅನ್ಸುತ್ತೆ, ಅದಕ್ಕೆ ಕರೀಲಿಲ್ಲ ಮಾತಾಜಿ. ನೆಕ್ಸ್ಟ್ ಹೇಳಿ. 3 ಜನ ಆಯ್ದ್ರೆ ಅನಿಸ್ತದೆ, ಇನ್ನೊಬ್ರು ಇದ್ದಾರೆ. ಅಲ್ಲ ಹೌದಾ? ಓಕೆ ಮಾತಾಜಿ. ಮಾತಾಜಿ ಇದು 36, 37 ಶ್ಲೋಕ. ಸುಖಂ ತ್ವಿದಾನಿ. ಗಮನಿಸಿ, ಸ್ಲೋ ಆಗಿ ಹೇಳಿ. ಸುಖಂ. ಸುಖಂ ತ್ರಿವಿಧಾನಿಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅಭ್ಯಾಸಾದ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಮಾತಾಜಿ ತಪ್ಪಾಯ್ತು ಹೇಳಿ ಮಾತಾಜಿ. ಎಲ್ಲಿಲ್ಲ, ಸರಿ ಇದೆ ನೀವ್ ಹೇಳಿರೋದೆಲ್ಲ. ಬಟ್ ಎಲ್ಲಿ ಒಂದೊಂದ್ ಕಡೆ ಇದೆ ಮಹಾಪ್ರಾಣಗಳು ಬರುತ್ತಲ್ಲ, ಲೈಕ್ ಸುಖಂ, ತ್ವಿದಾನೀಂ ದೀರ್ಘ ಇದೆ, ತ್ರಿವಿಧಂ. ಸ್ವಲ್ಪ ಒತ್ತಿ ಹೇಳಿ, ಏನಾಗಲ್ಲ. ಅದೇ ಪ್ರಾಕ್ಟೀಸ್ ಆಗತ್ತೆ. ಈಗ ಒತ್ತಿ ಹೇಳಿದಾಗೆ ನಮ್ಗೆ ಒಂದು ಆರ್ಟಿಫಿಷಿಯಲ್ ಅನ್ಸುತ್ತೆ, ಬಟ್ ಅದೇ ಪ್ರಾಕ್ಟೀಸ್ ಆಗುತ್ತೆ. ಸ್ವಯಂ ಚಾಲಿತ ಆಗ್ಬಿಡುತ್ತೆ. ಈಗ ನಿಮ್ಗೆ ಏನಾಗಿದೆ, ಸ್ವಯಂ ಚಾಲಿತ ಆಟೋಮೆಟಿಕ್ ಆಗಿ ಹೇಳ್ಬಿಡ್ತಾರೆ. ಯಾಕಂದ್ರೆ ಹಾಗೆ ಹೇಳ್ತಾ ಬಂದ್ಬಿಟ್ಟಿದ್ದಾರೆ ಎಲ್ರು, ನನ್ನ ಇಟ್ಕೊಂಡು ಕೂಡ. ನಾನು ಕೆಲವೊಮ್ಮೆ ಒಂದು ಒತ್ತಿ ಹೇಳುವಾಗ ನಾನು ಕಾನ್ಸಿಯಸ್ ಇದ್ದೆ ಅಂದ್ರೆ ಮಾತ್ರ ಹೇಳ್ತೇನೆ.
ಹಾಗಾಗತ್ತೆ ಎಲ್ರಿಗೂ ಸಹಜ. ಗಮನಿಸಿ ಅಷ್ಟೇ. ಉಳಿದದೆಲ್ಲ ಸರಿ ಹೇಳ್ತಾ ಇದ್ದೀರಾ ಮಾತಾಜಿ, ತುಂಬಾ ಇಂಪ್ರೂವ್ಮೆಂಟ್ ಇದೆ ನಿಮ್ಮ ಕಡೆ. ಧನ್ಯವಾದ. ಥ್ಯಾಂಕ್ ಯು ಮಾತಾಜಿ, ಪ್ರಯತ್ನ ಪಡ್ತಿದ್ದೀನಿ, ನೋಡ್ಬೇಕು, ಮ್ಯಾಕ್ಸಿಮಮ್ ಮಾಡ್ಬೇಕು. ಹಾ ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ, ಹರೇ ಅದೇ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ, ಇದು 37ನೇದ್ದು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 37ನೇ ಶ್ಲೋಕ. ಯತದಗ್ರೇ ವಿಷಮಿವ ಯತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಎತ್ತದಗ್ರೇ ನೋಡಿ, ನಮ್ಮ ಹೇಳ್ತೇನೆ ಶ್ಲೋಕ. ಎತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಒಂದು ಉಚ್ಚಾರಣೆ ತಿಳ್ಕೊಳ್ಳೋಣ. ಎತ್ತದಗ್ರೇ ನೋಡಿ, ಎತ್ ಅಂತ ಇದೆ ಅಲ್ಲಿ. ಎತ್ ವ್ಯಂಜನ ಇದೆ, ಹಾಗಾಗಿ ನೀವು ಮುಂದಿನ ಒಂದು ಅಕ್ಷರ ಒತ್ತು ಬಂದಾಗೆ ಹೇಳ್ಬೇಕು. ಮುಂದಿನ ಅಕ್ಷರ ತ ಇದೆ, ಹಾಗಾಗಿ ತಕ್ಕೆ ತ ಒತ್ತು ಬಂದಾಗೆ ಇಲ್ಲಿ ಹೇಳ್ಬೇಕು. ಎತ್ತದಗ್ರೇ, ಎತ್ತದಗ್ರೇ. ವಿಷಮಿವ, ಗ್ರೇ ದೀರ್ಘ ಇದೆ. ವಿಷಮಿವ ಮೂರ್ಧನಿಷ ಇದೆ. ವಿಷಮಿವ. ಪರಿಣಾಮೇ ಮೃತೋಪಮಂ. ದೀರ್ಘ ಇದೆ. ಪರಿಣಾಮೇ ಮೃತೋಪಮಂ. ಕೂಡಿ ಹೇಳಿ. ಯಾರಿಗೂ ಕೂಡಿ ಹೇಳಿಕ್ ಬರೋದಿಲ್ಲ ಅವ್ರಿಗೆ ಮಾತ್ರ ಎಕ್ಸೆಪ್ಷನ್. ಅವ್ರು ಏನ್ ಹೇಳ್ಬೋದು, ಇದನ್ನ ಬಿಡಿಸಿದಾಗ ಏನಾಗುತ್ತೆ, ಪರಿಣಾಮೇ ಅಮೃತ ಉಪಮಂ ಅನ್ನುವಂಥ 3 ಪದಗಳಿದೆ. ಹಾಗಾಗಿ ನೀವು ಪರಿಣಾಮೇ ಮೃತ, ಪರಿಣಾಮೇ ಮೃತ, ಮೇ ಎಳಿಬೇಕು, ಯಾಕಂದ್ರೆ ಅಲ್ಲಿ ಅವಗ್ರಹ ಇದೆ. ಅವಗ್ರಹವನ್ನ 2 ತರನಾಗಿ ನಾವು ತಿಳ್ಕೊಬಹುದು. ಒಂದು ಉಚ್ಚಾರಣೆ, ಅವಗ್ರಹ ಅಂದ್ರೆ ಎಸ್ ಉಚ್ಚಾರಣೆ ಮಾಡ್ಬೇಕು, ಅಮೃತ ಅಂತ ಆಗತ್ತೆ. ಬಟ್ ಅಲ್ಲಿ ಅಮೃತ ಅಂತ ಸೇರಿಸಿಬಿಟ್ರೆ ನಾವು ಬಿಗಿನರ್ಸ್ ಆಗೋಗ್ಬಿಡ್ತೇವೆ. ಪರಿಣಾಮೇ ಎಳೆದ್ ಬಿಟ್ರೆ ಅಲ್ಲಿ ಅವಗ್ರಹ ಎಳಿಯೋದು ಅಂತ ಅರ್ಥ, 2ನೇ ಅರ್ಥ ಅದು. ಅವಗ್ರಹ ಇದ್ರೆ ಎಳಿಬೇಕು ಅಂತ ಅರ್ಥ. ಪರಿಣಾಮೇ ಮೃತ, ಯಾರು ಕೂಡಿ ಹೇಳಿಕ್ ಬರೋದಿಲ್ಲ ಅವ್ರಿಗೆ ಮಾತ್ರ ಪರಿಣಾಮೇ ಮೃತ ಉಪಮಂ. ಅಲ್ಲಿ ತ ಇದ್ದದ್ದೇನಾಗುತ್ತೆ, ತ ಆಗಿ ಹಿಂದಿನ ಪದಕ್ಕೆ ಹೋಗುತ್ತೆ, ಅದ್ರಿಗೆ ಇರುವಂತ ಉ ಮುಂದಿನ ಪದಕ್ಕೆ ಹೋಗುತ್ತೆ. ಉಪಮಂ, ಉ ಅಂತ ಹೇಳ್ಬೇಕು. ಪರಿಣಾಮೇ ಮೃತ ಉಪಮಂ ಅಂತ ಬಿಡಿಸಿ ಹೇಳೋದಾದ್ರೆ ಹೇಳ್ಬೋದು. ಒಳ್ಳೇದು ಕೂಡಿ ಹೇಳಿ, ಪರಿಣಾಮೇ ಮೃತೋಪಮಂ. ತತ್ ಸುಖಂ ನೋಡಿ, ಇಲ್ಲಿ ಕೂಡ ತತ್ ವ್ಯಂಜನ ಇದೆ, ತ ವ್ಯಂಜನ ಇದೆ, ಹಾಗಾಗಿ ತಕ್ಕೆ ಸವತ್ ಬಂದಾಗ ಹೇಳ್ಬೇಕು. ತತ್ ಸುಖಂ, ಸುಖಂ ದೊಡ್ಡ ಖ ಇದೆ. ತತ್ ಸುಖಂ. ಸಾತ್ವಿಕಂ. ಇಲ್ಲಿ ಸಾತ್ವಿಕಂಗೆ ಪ ಮುಂದೆ ಪ ಪದ ಇದೆ, ಹಾಗಾಗಿ ಪ ವರ್ಗ ಪ ಪ ಬ ಬ ಮ, ಪ ಫ ಬ ಭ ಮ, ಸಾತ್ವಿಕಂ. ಹಾಗಾಗಿ ಕಮ್ ಮನೆ ಅಂತ ಹೇಳ್ತೇವೆ ನಾವಿಲ್ಲಿ. ಪ್ರೋಕ್ತಂ ಆತ್ಮ ಬುದ್ಧಿ ಪ್ರಸಾದಜಂ. ಸರಿ, ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ಎತ್ತದಗ್ರೇ, ಎತ್ತದಗ್ರೇ ವಿಷಮಿವ. ಎತ್ ತದಗ್ರೇ, ಎತ್ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಯಾವ, ತದಗ್ರೇ. ಅಂದ್ರೆ ಇಲ್ಲಿ ಅಗ್ರೆ ಅಂತಂದ್ರೆ ಪ್ರಾರಂಭ, ಆರಂಭಕ್ಕೆ ಹೇಳ್ತಾರೆ ಅಗ್ರೆ ಅಂತ ಹೇಳಿ. ಆರಂಭದಲ್ಲಿ ವಿಷಮಿವ, ಆರಂಭದಲ್ಲಿ ವಿಷದ ಹಾಗೆ ಅಂತ ಹೇಳಿ ಮೊದಲೇ ಚರಣ ಹೇಳುತ್ತೆ. 2ನೇ ಚರಣ ಪರಿಣಾಮೇ ಮೃತೋಪಮಂ. ಪರಿಣಾಮೇ ಅಮೃತ ಉಪಮಂ. ಪರಿಣಾಮಿ ಅಂತ ಹೇಳ್ತಾ ಇರುವಂತದ್ದು ಅಂತ್ಯಕ್ಕೆ ಹೇಳ್ತಾರೆ. ಈಗ ನಮ್ಗೆ ಒಂದ್ ನಿಮಿಷ, ಪರಿಣಾಮೇ ಮೃತೋಪಂ. ಪರಿಣಾಮ ನಮ್ಗೆ ಏನೇ ಕೆಲಸ ಮಾಡಿದ್ರು ಪರಿಣಾಮ ಯಾವಾಗ ಸಿಗುತ್ತೆ, ಅಂತ್ಯದಲ್ಲಿ ಅಲ್ಲ.
ಹಾಗಾಗಿ ಪರಿಣಾಮೆ ಅಂದ್ರೆ ಅಂತ್ಯ ಹೇಳ್ತಾ ಇರುವಂತದ್ದು. ಅಂತ್ಯದಲ್ಲಿ ಅಮೃತೋಪಮಂ. ಅಮೃತ ಅಂದ್ರೆ ಅಮೃತಕ್ಕೆ ಹೋಲಿಸಬಹುದು, ಉಪಮಂ ಅಂದ್ರೆ ಹೋಲಿಸಬಹುದಾದದ್ದು ಅಂತ. ಅಂದ್ರೆ ಎರಡನೇ ಚರಣ ಏನ್ ಹೇಳುತ್ತೆ, ಅಂತ್ಯದಲ್ಲಿ ಅಮೃತದಂತೆ. ತತ್ ಸುಖಂ ಸಾತ್ವಿಕಂ ಪ್ರೋಕ್ತಂ. ತತ್ ಸುಖಂ, ಸೊ ಅಂತ ಒಂದು ಸುಖ, ಸತ್ವ ಗುಣದಲ್ಲಿರುವಂತ ಸುಖ, ಪ್ರೋಕ್ತಂ ಅಂತ ಕರೀತಾ ಇರುವಂತದ್ದು ಹೇಳಲಾಗಿದೆ. ಮೂರನೇ ಚರಣ ಹೇಳುತ್ತೆ ಅಂತ ಸುಖ ಸಾತ್ವಿಕ ಗುಣದಲ್ಲಿರುವಂತ ಸುಖ ಎಂದು ಹೇಳಲಾಗಿದೆ. ನಾಲ್ಕನೇ ಚರಣ ಆತ್ಮ ಬುದ್ಧಿ ಪ್ರಸಾದಜಂ. ಆತ್ಮ ಬುದ್ಧಿ ಅಂತ ಹೇಳ್ತಾರೆ. ಆತ್ಮ ಬುದ್ಧಿ ಪ್ರಸಾದಜಂ ಅಂದ್ರೆ ಶುದ್ಧ ಬುದ್ಧಿಯಿಂದ ಹುಟ್ಟಿದಂಥದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಆತ್ಮ ಬುದ್ಧಿ ಅಂತಂದ್ರೆ ಇಲ್ಲಿ ಆತ್ಮ ಏನು ಶುದ್ಧವಾಗಿರುವಂತದ್ದಲ್ಲ, ಯಾಕಂದ್ರೆ ಅದು ಭಗವಂತನ ಅಂಶ. ಹಾಗಾಗಿ ಒಂದು ಶುದ್ಧವಾದಂತ ಬುದ್ಧಿಯಿಂದ ಹುಟ್ಟಿರುವಂತದ್ದು. ಪ್ರಸಾದಜಂ ಅಂತಂದ್ರೆ ಇಲ್ಲಿ ಜನಿಸಿದ್ದು ಅಂತ ಕರೀತಾರೆ, ತೃಪ್ತಿಯಿಂದ ಜನಿಸಿರುವಂತದ್ದು ಅಂತ. ಯಾಕೆ ಪ್ರಸಾದ ಅಜಂ ಅಂತ ಹೇಳಿ ಕರೀತಾರೆ ಬಿಡಿಸಿದಾಗ ಇದನ್ನ? ಅಜಂ ಅಂದ್ರೆ ಏನು? ಅಜ ಅಂದ್ರೆ ಏನು? ಜನಿಸುವಂಥದ್ದು. ಪ್ರಸಾದ ಅಂದ್ರೆ ಏನು? ಪ್ರಸಾದ ಅಂದ್ರೆ ಭಗವಂತನ ಏನೇ ನೈವೇದ್ಯ ಕೊಟ್ರು ನಮ್ಗೆ ಆಮೇಲೆ ನಮ್ಗೆ ಸಿಗೋದೇನು? ಯಾಕೆ ನಾವು ನೈವೇದ್ಯವನ್ನು ತಗೊಳ್ತೇವೆ? ತೃಪ್ತಿ. ಏನೇ ನಾವು ಮಾಡಿದ್ರು ಕೆಲಸ ತೃಪ್ತಿಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ತೃಪ್ತಿಯಿಂದ ಜನಿಸೋದು ಪ್ರಸಾದ ಅಂದ್ರೆ ತೃಪ್ತಿ. ಅಜ ಅಂದ್ರೆ ಜನಿಸುವಂಥದ್ದು, ಅಂದ್ರೆ ತೃಪ್ತಿಯಿಂದ ಜನಿಸಿರುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಇದೇನ್ ಅರ್ಥ ಕೊಡುತ್ತಂದ್ರೆ, ಈ ಒಂದು ಸುಖ ಹೇಗಿದೆ, ಸಾತ್ವಿಕದಲ್ಲಿ ಸುಖ ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಸಾತ್ವಿಕದಲ್ಲಿ ಇರುವಂತ ಸುಖ ಆರಂಭದಲ್ಲಿ ತುಂಬಾ ಕಷ್ಟ ಆಗತ್ತೆ ನೋಡಿ. ನಮ್ಗೆ ಬೆಳಿಗ್ಗೆ 4 ಗಂಟೆಗೆ 3 ಗಂಟೆಗೆ ಹೇಳೋದಂದ್ರೆ ತುಂಬಾ ಕಷ್ಟ ಅಲ್ಲ? ಎಲ್ರಿಗೂ ಆರಂಭದಲ್ಲಿ ಕಷ್ಟ. ಆದ್ರೆ ಭಗವಂತ ಹೇಳೋದೇನು ಅಂದ್ರೆ, ನೀನೇ ಇದು ಬೆಳಿಗ್ಗೆ ಹೇಳ್ತೀಯಲ್ಲ 3:30-4 ಗಂಟೆಗೆ, ಅಂತ್ಯದಲ್ಲಿ ನಿನಗೆ ಇದು ಅಮೃತದ ಫಲ ನೀಡ್ತದೆ ಅಂತ ಹೇಳ್ತಾರೆ. ಅಂತ್ಯದಲ್ಲಿ ಅಮೃತದಂತೆ ಫಲ ನೀಡುವುದು. ಸೊ ಇಂಥ ಒಂದು ಸುಖವನ್ನ ಸಾತ್ವಿಕ ಸುಖವೆಂದು ಕರೆಯಲಾಗುತ್ತೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಮತ್. ಸಾರಿ. ಹರೇ ಕೃಷ್ಣ. ಚಂದ್ರ ಪ್ರಭುಜಿ ಕೃಷ್ಣಮೂರ್ತಿ ಪ್ರಭುಜಿ, ಗ್ಯಾಲಕ್ಸಿ MO65G. ಹರೇ ಕೃಷ್ಣ, ಹೇಳಿ. ಹರೇ ಕೃಷ್ಣ. ಶ್ಲೋಕ 37. ಯತ್ತದಗ್ರೇ ವಿಷಮಿಂ ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಹರೇ ಕೃಷ್ಣ. ಪ್ರಸಾದಜಂ. ತತ್ ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಸರಿ ಬಂತು. ಎರಡನೇ ಚರಣ ನೀವು ಪರಿಣಾಮೆ ಅಮೃತೋಪಮಂ ಅಂತ ತಗೊಂಡ್ರಿ, ಅದು ಕೂಡ ನೀವು ಹೇಳ್ಬಹುದು. ಪರಿಣಾಮೆ ಒಂದು ಪದ ಮಾಡ್ಬೋದು, ಅಮೃತೋಪಮಂ ಒಂದು ಪದ ಮಾಡ್ಬೋದು. ಬಟ್ ಬೆಟರು ಕೂಡಿ ಹೇಳಲಿಕ್ಕೆ ಪ್ರಯತ್ನ ಮಾಡೋದು ಬೆಟರು. ಬಟ್ ನೀವು ಪ್ರಾರಂಭದಲ್ಲಿ ನಾವು ಹಾಗೆ ಬಿಡಿಸಿ ಹೇಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ತೇನೆ. ಶ್ಲೋಕ 37. ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ, ನಿಮ್ದು ಸ್ವಲ್ಪ ನೆಟ್ವರ್ಕ್ ನೋಡಿ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಪಾಪ ತುಂಬಾನೇ ಪ್ರಯತ್ನ ಪಡ್ತೀರಾ ಹೇಳ್ಬೇಕು ಅಂತ. ನಿಮ್ದು ನೆಟ್ವರ್ಕ್ ಇಂದ ನಿಮ್ಗೆ ತಪ್ಪಿದ್ರು ಕೂಡ ಗೊತ್ತಾಗಲ್ಲ ಏನ್ ಹೇಳ್ಬೇಕು ಅನ್ನೋದನ್ನ. ಒಂದು ನನ್ಗೆ ಗೊತ್ತಾಗಿರೋದು ಏನು ಅಂದ್ರೆ, ಇಲ್ಲಿ ಎತ್ತದಗ್ರೆ, ಇಲ್ಲಿ ತ ವ್ಯಂಜನ ಇದೆಯಲ್ಲ ಪ್ರಭುಜಿ, ಅದು ತಕ್ಕೆ ತವತ್ ಬಂದಾಗ ಹೇಳ್ಬೇಕು. ಎತ್ತದಗ್ರೆ ಗ್ಯಾಪ್ ಇಡಂಗಿಲ್ಲ. ಎತ್ತದಗ್ರೆ ವಿಷಮಿವ, ಇಲ್ಲಿ ತತ್ ಸುಖಂ ತತ್ಸ್ ಹೀಗೆ ಬರ್ಬೇಕು. ತತ್ ಸುಖಂ ಹಾಗೆ ಹೇಳಿ. ತತ್ ಸುಖಂ ಮತ್ತೆ ಗ್ಯಾಪ್ ಇಟ್ಟು ತತ್ ಸುಖಂ, ಇದು ತಪ್ಪು. ತತ್ ಸುಖಂ ಕೂಡಿನೇ ಹೇಳಿದ ಹಾಗೆ ಹೇಳ್ಬೇಕು ಅದನ್ನ. ಸರಿ, ಅಲ್ಲಿ ನಿಮ್ಗೆ ಗ್ಯಾಪ್ ಕಾಣ್ತಾ ಇದೆ, ಒಪ್ಕೊಳ್ತೇನೆ. ಯಾಕಂದ್ರೆ ನಿಮ್ದು ತಪ್ಪಲ್ಲ. ಅಲ್ಲಿ ನಿಮ್ ಕಾಣ್ತಾ ಇರುವಂತ PDF ಅಲ್ಲಿ ಮುಂದೆ ಗ್ಯಾಪ್ ಕೊಟ್ಟಿದ್ದಾರೆ, ಹಾಗಾಗಿ ನೀವು ಹಾಗೆ ಹೇಳ್ತೀರಾ. ಬಟ್ ಸರಿಯಾದ ವಿಧಾನ ಅದು ಕೂಡಿನೇ ಹೇಳ್ಬೇಕು. ಎತ್ತದಗ್ರೇ ತತ್ ಸುಖಂ. ಸರಿ, ನೆಕ್ಸ್ಟ್ ಹೇಳಿ. ಥ್ಯಾಂಕ್ ಯು ಮಾತೆ. ಹೇಳಿ. ಹರೇ ಕೃಷ್ಣ.
ಗ್ಯಾಲಕ್ಸಿ ಮಾತಾಜಿ ದಿನ ಪ್ರಭುಜಿ ಇದ್ದೀರಾ ಹೇಳಿ. ಹರೇ ಕೃಷ್ಣ. ರೀನೇಮ್ ಮಾಡ್ಕೊಳ್ಳಿ ನಿಮ್ದು. ಹರೇ ಕೃಷ್ಣ. ಹೆಸರು ಹೇಳಿದ್ರೆ ನಾನ್ ಮಾಡ್ತೀನಿ ನಿಮ್ ಹೇಳಿ ಹೆಸರು ಏನಂತ. ಕೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ಹರೇ ಕೃಷ್ಣ. ಟೈಮ್ ವೇಸ್ಟ್ ಆಗ್ತಾ ಇದೆ. ಸರಿ, ಹರೇ ಅವ್ರಿಗೆ ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದು ಮಾತಾಜಿ. ನೀವು ನೆಕ್ಸ್ಟ್ ಹೋಗಿ. ಗಾಯತ್ರಿ ಶನಾಯ್ ಮಾತಾಜಿ ಹೇಳಿ. ಯತ್ತದಗ್ರೇ ವಿಷಮಿವ ಪರಿಣಾಮೇऽಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿಪ್ರಸಾದಜಂ. ಹರೇ ಬುದ್ಧಿ ಕೃಷ್ಣ. ಬುದ್ಧಿ ಅಲ್ಲಿ ಗ್ಯಾಪ್ ಬಿಡ್ಬೇಡಿ. ಬುದ್ಧಿ ಅಲ್ಲಿ ಅನುಸ್ವಾರನು ಕೂಡ ಇದಿಲ್ಲ, ಯಾವ್ದು ವಿಸರ್ಗನೂ ಇಲ್ಲ. ಆತ್ಮಬುದ್ಧಿ ಆತ್ಮಬುದ್ಧಿ ಪ್ರಸಾದಶಂ. ಆತ್ಮಬುದ್ಧಿ ಪ್ರಸಾದಜಂ. ಜಂ ಎಳಿಬೇಡಿ, ವ್ಯಂಜನ ಇದೆ. ಮತ್ತೆ ಇಲ್ಲಿ ತತ್ಸುಖಂ, ನೀವು ಕೂಡ ಗ್ಯಾಪ್ ಕೊಡಬೇಡಿ. ತತ್ಸುಖಂ ತತ್ಸುಖಂ. ತತ್ಸ್ 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 ನೋಡಿ ಹೇಳಿ. ತತ್ಸುಖಂ. ತತ್ಸುಖಂ. ಈಗ ಬಂತು ಸರಿ. ಎತ್ತದಗ್ರೆ ಎತ್ತದಗ್ರೆ ಎತ್ತದಗ್ರೆ. ತದ್ದಗ್ರೆ. ಓಕೆ. ಸರಿ. ಆತ್ರ ಮಾತಾಜಿ. ನಮ್ದೇ ಪ್ರಾಬ್ಲಮ್ ಏನೋ ಮಾತಾಜಿ, ಕೇಳಲೇ ಇಲ್ಲ. ಆಯ್ತು ಮಾತಾಜಿ. ಓ, ಕೇಳಿಸ್ತಾ ಇಲ್ವಾ ನಂದು? ಕೇಳಿಸ್ಲಿಲ್ಲ, ಈಗ ಕೇಳುತ್ತೆ. ಕೇಳಿಸ್ತಾ ಇದೆಯಾ? ಇನ್ನೊಬ್ರು ಇದ್ದಾರೆ ಅನಿಸ್ತದೆ ಮಾತಾಜಿ. ಯಾರು ನೋಡಿ ಬೇಗ ಹೇಳಿ. ಹೇಳಿದ್ರಲ್ಲ ಅವ್ರು ಮಾತಾಜಿ, ಹೇಳಿಲ್ವಾ? 3 ಜನ ಆದ್ರ? ಹಾ, ಒಬ್ರು ಮಾತಾಜಿ ಹೇಳಿದ್ರು. 3 ಜನ ಆದ್ರ? ಆಗಿದಾರ? ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮತ್ತೆ ರಿಪೀಟ್ ಮಾಡೋಣ, ಯಾರಿಗೂ ಅವಕಾಶ ಸಿಗ್ಲಿಲ್ಲ ಅನ್ಕೋಬೇಡಿ. ನೆಕ್ಸ್ಟ್ ಇದು ಕ್ಲಾಸ್ ಇದು ಮುಗಿದ್ಮೇಲೆ ನಾವು ಮತ್ತೊಂದು 10 days ಇದನ್ನೇ ಎಲ್ಲ ರಿಪೀಟ್ ಮಾಡೋಣ ಮತ್ತೆ. ಅದೇನೆ ಯಾವುದು 18 ಅಧ್ಯಾಯವರೆಗೂ ಕೂಡ 700 ಶ್ಲೋಕಗಳನ್ನು ರಿಪೀಟ್ ಮಾಡೋಣ. ಭಗವದ್ಗೀತೆ ಅಧ್ಯಾಯ 18ರ 38ನೇ ಶ್ಲೋಕ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ಇನ್ನೊಮ್ಮೆ ಹೇಳ್ತೇನೆ ಶ್ಲೋಕನ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ಎಲ್ಲಿ ವ್ಯಂಜನ ಬರುತ್ತೋ ಅಲ್ಲಿ ಮಾತ್ರ ವ್ಯಂಜನ ಹೇಳಿ, ಎಲ್ಲಿ ಸ್ವರ ಇರುತ್ತೋ ಅಲ್ಲಿ ಸ್ವರ ಹೇಳಿ. ವಿಷಮಿವ. ಸರಿ, ಇದ್ರ ಒಂದು ಉಚ್ಚಾರಣೆನ ತಿಳ್ಕೊಳ್ಳೋಣ. ವಿಷಯೇಂದ್ರಿಯ. ವಿಷ ನೋಡಿ, ಶ ಮೂರ್ಧನಿ ಶ ಇದೆ. ಮೂರ್ಧನಿ ಅಂದ್ರೆ ಏನು? ನಮ್ಮ ನಾಲ್ಗೆ ತುದಿ ಮೇಲೆ ಅಂಗಳಕ್ಕೆ ಹತ್ಬೇಕು ಅಂದ್ರೆ ಅದೇ ಮೂರ್ಧನಿ ಅಂತ ಕರೀತಾರೆ. ವಿಷ ಏಂದ್ರಿಯ. ವಿಷಯ ಇಂದ್ರಿಯ ಅನ್ನುವಂತ 2 ಪದಗಳು ಕೂಡಿದೆ ಇಲ್ಲಿ. ಸ್ವಾಗ ಕೂಡಿ ಹೇಳಿ ನೀವು. ವಿಷ ಏಂದ್ರಿಯ. ಬಟ್ ಏ ಹೇಳುವಾಗ ದೀರ್ಘ ಹೇಳ್ಬೇಕು. ವಿಷ ಏಂದ್ರಿಯ. ಯ ಹೇಳ್ತೀವಲ್ಲ, ಯ ಹೇಳುವಾಗ ವಿಷ ಏಂದ್ರಿಯ. ನಮ್ ನಾಲ್ಗೆ ಅಂಗಳಕ್ಕೆ ಹತ್ತತ್ತೆ ಏ ಹೇಳುವಾಗ. ಇದು ಸ್ವರದಲ್ಲಿರುವಂತಹ ಎ ಎ ಅಲ್ಲ. ವ್ಯಂಜನದಲ್ಲಿರುವಂತಹ ಅವರ್ಗೆ ವ್ಯಂಜನದಲ್ಲಿರುವಂತಹ ಯರಲವ ಯ. ಹಾಗಾಗಿ ನೋಡಿ ಯದ ಉಚ್ಚಾರಣೆಗೆ ಬರುತ್ತೆ. ವಿಷ ಏಂದ್ರಿಯ ಸಂಯೋಗಾತ್. ಸಂಯೋಗಾತ್ ಇಲ್ಲಿ ಯ ಬಂದಿದೆ ಅಲ್ಲ. ಸೊ ಯರಲವ ಈ ಅವರ್ಗೆ ವ್ಯಂಜನದಲ್ಲಿ ಇರುವಂತಹ ಅನುನಾಸಿಕ 3 ಅನುನಾಸಿಕಗಳು ಬರುತ್ತೆ. ಲ ವ ಅಂತ ಹೇಳಿ ಇನ್ನೊಂದು ಬರುತ್ತೆ. ಇನ್ನೊಂದು ಇನ್ನೊಂದು ಬರುತ್ತೆ. ಸೊ ನಾನು ನಿಮ್ಗೆ ಹೇಳ್ತೇನೆ. ಇಲ್ಲಿ ಯ ಇರೋದ್ರಿಂದ ವ ಬರ್ಬೇಕು ಅಲ್ಲಿ. ಸಂಯೋಗಾತ್ ಸಂಯೋಗಾತ್ ಅಂತ ಹೇಳ್ಬೇಕು. ನಾವೆಲ್ಲ ಏನಂತೇವೆ ಸಂಯೋಗಾತ್ ಅಂತ ಹೇಳ್ತೇವೆ. ಅಲ್ಲ, ಅಂತ ತಗೋಬೇಕು. ವ ತಗೋಬೇಕು. ಆ ಅನುನಾಸಿಕ 0 ಇದೆಯಲ್ಲ ಅಲ್ಲಿ ಮೇಲ್ಗಡೆ ಬರ್ಕೊಳ್ಳಿ. 0 ಮೇಲ್ಗಡೆ ವ ಅಂತ ಬರ್ಕೊಳ್ಳಿ. ಅಂದ್ರೆ ನಾವ್ ಇದನ್ನ ಹೇಗೆ ಉಚ್ಚಾರಣೆ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಸಂಯೋಗಾತ್. ವಿಷ ಏಂದ್ರಿಯ ಸಂಯೋಗಾತ್. ಮುಂಚೆ ವ್ಯಂಜನ ಇದೆ. ಯತ್ತದಗ್ರೇ ಮೃತೋಪಮಂ. ನೋಡಿ ಎಲ್ಲಿ ಎಳಿತಾ ಇದ್ದೇನೆ? ಗ್ರೇ ಎಳಿತಾ ಇದ್ದೇನೆ, ತೋ ಎಳಿತಾ ಇದ್ದೇನೆ. ಇದನ್ನ ಬಿಡಿಸಿದಾಗ ಯತ್ ತತ್ ಅಗ್ರೇ ಅಮೃತ ಉಪಮಂ ಅಂತ ಹೇಳಿ 5 ಶಬ್ದ ಬರುತ್ತೆ. ಇದನ್ನ ಕೂಡಿ ಹೇಳೋರು ಕೂಡಿ ಹೇಳಿ, ನಾನೀಗ ಹೇಳಿರೋ ಹಾಗೆ. ಬಿಡಿಸಿ ಹೇಳೋರು ಯತ್ತದಗ್ರೇ
ಅಮೃತೋಪಮಂ. ಅಲ್ಲಿ ಏನು ಅವಗ್ರಹ ಇದೆಯಲ್ಲ ಅಲ್ಲಿ ಸೇರಿಸಬಹುದು. ಎತ್ತದಗ್ರೇ ಅಮೃತೋಪಮಂ. ಪರಿಣಾಮೇ ವಿಷಮಿವ. ವ ಸ್ವರ ಹೇಳ್ಬೇಕು. ವಿಷಮಿವ. ಯಾಕಂದ್ರೆ ವ್ಯಂಜನ ಇಲ್ಲ. ಪರಿಣಾಮೇ ವಿಷಮಿವ. ತತ್ ಸುಖಂ ತತ್ ಸುಖಂ ತತ್ ನೋಡಿ ಒತ್ತು ಬರ್ಣ ಹಾಗೆ ಹೇಳ್ಬೇಕು. ತತ್ ಸುಖಂ ರಾಜಸಂ ರಾಜಸಂ ಸ್ಮೃತಂ. ಇಲ್ಲಿ ಕೂಡ ನೋಡಿ ರಾಜಸಂ ಮುಂದೆ ಸ ಇದೆ, ಅಲ್ಲಿನೂ ಕೂಡ ವ ಬರುತ್ತೆ. ಯಾಕಂದ್ರೆ ಅವೆಲ್ಲ ಅಯ್ಯೋ ಅಯ್ಯೋ ಅವರ್ಗೀಯ ವ್ಯಂಜನಗಳು, ಯೋಗವಾಹಕಗಳು ಅಂತ ಹೇಳಿ ನಾವು ಕರಿತೇವೆ. ರಾಜಸಂ ಅಂತ ಬರುತ್ತೆ ಅಲ್ಲಿ. ರಾಜಸಂ ಸಂಸ್ಮೃತಂ ಅಂತ ಬರುತ್ತೆ. ಮ ಹೇಳೋರು ಮ ಹೇಳಿ, ರಾಜಸಂ ಅಂತ ಹೇಳಿ. ಕನ್ಫ್ಯೂಸ್ ಮಾಡ್ಕೋಬೇಡಿ ಎರಡು ಹೇಳ್ತಾ ಇದೀವಿ ಅಂತ. ಯಾಕಂದ್ರೆ ನಾನು ಈಗ ಹೇಳ್ತಾ ಇರೋದು ಯಾಕೆ ಅಂದ್ರೆ ಈಗಾಗ್ಲೇ ನಾವು ಮುಗಿಯೋ ಹಂತದಲ್ಲಿ ಇದ್ದೇವೆ. ಏನು ಮುಖ್ಯವಾಗಿ ನಮ್ಮಲ್ಲಿ ಇನ್ನೂ ಚೇಂಜಸ್ ಆಗ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ದೆ ಅಷ್ಟೆ. ಸುಖಂ ರಾಜಸಂ ಸ್ಮೃತಂ. ಸಕೆ ನೋಡಿ ಸಂಯುಕ್ತಾಕ್ಷರ ಸಕೆ ಮವತ್ತು ಒಟ್ರ ಸುಳಿ ಇದೆ. ಸ್ಮೃತಂ ಸ್ಮೃತಂ ಸ್ಮೃತಂ. ಸರಿ, ಇದ್ರ ಒಂದು ಅರ್ಥ ಅಂತ ತಿಳ್ಕೊಳ್ಳೋಣ. ವಿಷಯೇಂದ್ರಿಯ ಸಂಯೋಗಾತ್. ಮೊದಲೇ ಚರಣ ಏನ್ ಹೇಳುತ್ತೆ? ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಅಗ್ರೇ ಎತ್ತದಗ್ರೇ ಎತ್ತದಗ್ರೇ ಮೃತೋಪಮಂ. ಇಲ್ಲಿ ಎತ್ತತ್ ಅಂದ್ರೆ ಯಾವ್ದು? ಅದು ಅಮೃತೋಪಮಂ. ಎತ್ತತ್ ಅಗ್ರೆ ಅಂತ ಕರೀತಾರೆ. ಅಗ್ರೆ ಅಂದ್ರೆ ಈಗಾಗಲೇ ನಿಮ್ಗೆ ಹಿಂದಿನ ಶ್ಲೋಕದಲ್ಲಿ ಗೊತ್ತಿರುವಂತದ್ದು ಆರಂಭ ಅಂತ. ಆದಿಯಲ್ಲಿ, ಆರಂಭದಲ್ಲಿ, ಪ್ರಾರಂಭದಲ್ಲಿ ಅಂತ. ಅಗ್ರೆ ಅಮೃತೋಪಮಂ. ಯಾವುದೋ ಒಂದು ಸುಖ ಆರಂಭದಲ್ಲಿ ತುಂಬಾ ಸಿಹಿಯಾಗಿರುತ್ತೆ. ಆರಂಭದಲ್ಲಿ ತುಂಬಾ ಸಿಹಿ ಅಂದ್ರೆ ಏನು? ಈಗ ನಾವು ಆರಾಮಾಗಿ ನಿದ್ದೆ ಮಾಡ್ತೇವೆ 8 ಗಂಟೆವರೆಗೂ 9 ಗಂಟೆವರೆಗೂ. ತುಂಬಾ ಆರಾಮ ಅನಿಸುತ್ತೆ ನಮ್ಗೆ ಅಲ್ಲ? ತುಂಬಾ ಸಿಹಿಯಾಗಿರುತ್ತೆ. ಯಾವುದೇ ಒಂದು ಈ ತಾಮಸಿಕ ಆಹಾರವನ್ನ ತಿನ್ನುವಾಗ ತುಂಬಾ ಖುಷಿ ಕೊಡುತ್ತೆ ಅಲ್ಲ? ಯಾಕಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ನಾವು ನೋಡಿದಾಗ ಆರಂಭದಲ್ಲಿ ತುಂಬಾ ಸಿಹಿ ಆಗಿರುತ್ತೆ. ಪರಿಣಾಮೇ ವಿಷಮಿವ. ಯಾವುದು ಆರಂಭದಲ್ಲಿ ಸಿಹಿ ಆಗಿರುತ್ತೋ, ಮೂರನೇ ಚರಣ ಹೇಳುತ್ತೆ ಪರಿಣಾಮೆ. ಪರಿಣಾಮ ಅಂದ್ರೆ ಕೊನೆಯದಲ್ಲಿ ನಮ್ಗೆ ಪರಿಣಾಮ ಸಿಗುವಂಥದ್ದು. ಕೊನೆಯಲ್ಲಿ ವಿಷದಂತೆ, ವಿಷಮಿವ ವಿಷದಂತೆ. ತತ್ ಸುಖಂ ರಾಜಸಂ ಸ್ಮೃತಂ. ಸೊ ಅಂತ ಒಂದು ಸುಖವನ್ನ ರಾಜಸಿಕ ಸುಖ ಎನ್ನುತ್ತಾರೆ. ಓಕೆ, ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ? ಇಂದ್ರಿಯ ಭೋಗದಿಂದ ಹುಟ್ಟುವ ಒಂದು ಸುಖ ಆರಂಭದಲ್ಲಿ ಏನೋ ಸಿಹಿ ಆಗಿರುತ್ತೆ, ಆದ್ರೆ ಅಂತ್ಯದಲ್ಲಿ ತುಂಬಾನೇ ವಿಷ ಆಗಿರುತ್ತೆ. ಮತ್ತೆ ದುಃಖವನ್ನ ನೀಡುವಂತಹ ಸುಖವನ್ನ ರಾಜಸುಖ ಅಂತ ಕರೀತಾರೆ. ಏನೇ ನಾವು ಈ ತಾಮಸಿಕ ಆಹಾರವನ್ನ ತಿಂದಾಗ ಅಥವಾ ಬೇರೆ ಹೊರಗಡೆ ಫುಡ್ ಅನ್ನ ನಾವು ಕನ್ಸ್ಯೂಮ್ ಮಾಡಿದಾಗ ತುಂಬಾನೇ ಸಿಹಿ ಟೇಸ್ಟ್ ಕೊಡುತ್ತೆ ನಮ್ಗೆ ಬಾಯಲ್ಲಿ. ಬರ್ಗರ್ ಅಂತೀವಿ, ಪಿಜ್ಜಾ ಅಂತೀವಿ. ಆದ್ರೆ ಅಂತ್ಯದಲ್ಲಿ ತುಂಬಾ ಸಮಯ ಆದ್ಮೇಲೆ, ಎಷ್ಟೋ ವರ್ಷಗಳಾಗತ್ತೆ. ಈಗ ಎಲ್ರು ನೋಡಿ ತುಂಬಾನೇ BP ಇರೋದನ್ನ, ಶುಗರ್ ಇರೋದನ್ನ ನಾವು ಕಾಣ್ತೇವೆ. ಯಾಕೆ? ಮೊದ್ಲು ಅವ್ರಿಗೆ ಕನ್ಸ್ಯೂಮ್ ಮಾಡಿರುವಂತ ಆಹಾರನೇ ಅವ್ರಿಗೆ ಈಗ ಪರಿಣಾಮ ರೂಪದಲ್ಲಿ ಬಂದಿದೆ ಅಲ್ಲ? ಸೊ ಈಗ ನಾನು ತಿಂತೀನಿ ಅಂದ್ರೆ ಇವತ್ತು ನಾನು ಇದೇ ಇರ್ತೀನಿ ಅಂತ ಇಲ್ಲ. ಸೊ ಸುಮಾರು ವರ್ಷಗಳ ಹಿಂದೆ ನಾನು ಏನೋ ಅಭ್ಯಾಸ ಮಾಡ್ಕೊಂಡಿದ್ನೋ ತಿನ್ಲಿಕ್ಕೆ, ಅದೇ ನಾವೀಗ ಕಾಣ್ತಾ ಇರುವಂತದ್ದು ಒಂದು ಪರಿಣಾಮ, ಅಂತ್ಯ. ಹಾಗಾಗಿ ಇದು ಒಂದು ರಾಜಸಿಕವಾದಂತಹ ಒಂದು ಸುಖ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಮೇ ಬಿ ಅವ್ರ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಮಾತಾಜಿ ಹೇಳ್ತೆ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ, ಗೀತಾ ಕೊಡೆಕಲ್ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38. ವಿಷಯೇಂದ್ರಿಯ ಸಂಯೋಗಾತ್. ಸಮ್ಮಲ್ಲ ಸೌ ಸಮ್ಮಲ್ಲ ಸೌ ಸೌ ಇಂದ್ರಿಯ ಸಂಯೋಗಾತ್. ಹೇಳ್ಬೇಡ್ದು ಮಾತಾಜಿ. ವ ಅಂದ್ರೆ ಮೂಗಿಂದ ಬಂದಾಗ ಹೇಳ್ಬೇಕು, ಯಾಕಂದ್ರೆ ಅನುನಾಸಿಕ ಅಲ್ಲ ಅದು. ಸಂಯೋಗಾತ್. ಸಂಯೋಗಾತ್. ಸರಿ. ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ತತ್ಸುಖಂ ಕೂಡಿ ಹೇಳಿ. ಹರೇ ಕೃಷ್ಣ. ನೆಕ್ಸ್ಟ್. ಹರೇ ಕೃಷ್ಣ ಮಾತಾಜಿ. ವಿಷಯೇಂದ್ರಿಯ ಸಂಯೋಗ ಯತ್ತದಗ್ರೇ ಮೃತೋಪಮಂ
ಪರಿಣಾಮೇ ವಿಷಮೇವ ತತ್ಸುಖಂ ರಾಜಸಂ ಸ್ಮೃತಂ. ಹರೇ ಕೃಷ್ಣ. ಶ್ಲೋಕ 38. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ವೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ಹರೇ ಕೃಷ್ಣ. ಎರಡನೇ ಚರಣ ಇನ್ನೊಮ್ಮೆ ಹೇಳಿ. ಯತ್ತದಗ್ರೇ ವೃತೋಪಮಂ. ಅದು ಎಳಿಬೇಕು. ಎಳಿದಾಗ ನಮ್ಗೆ ಕೇಳಿಸುತ್ತೆ ಅಲ್ಲಿ. ಎತ್ತದಗ್ರೇ ಮೃತೋಪಮ ಗ್ರೇ ಮೃತೋಪಮಂ ಗ್ರೇ ಮೃತೋಪಮಂ. ಸರಿ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 38. ಕೇಳಿಸ್ತಾ ಇಲ್ಲ ಮಾತಾಜಿ? ಭಾಗ್ಯಲಕ್ಷ್ಮಿ ಮಾತಾಜಿ. ಪರಿಣಾಮೇ ವಿಷಮೀವ ತತ್ಸುಖಂ ರಾಜಸಂ ಸ್ಮೃತಂ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ದು ಫಸ್ಟ್ 2 ಲೈನ್ ನನಗೆ ಕೇಳಿಸ್ಲಿಲ್ಲ. ನನಗೆ ನಂದು ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ. ಇನ್ನೊಮ್ಮೆ ಹೇಳಿ. ಹೇಳ್ತೀನಿ. ಶ್ಲೋಕ 38. ವಿಷಯೇಂದ್ರಿಯ ಸಂಯೋಗ ಏತದಗ್ರೇ ಮೃತ್ಯುಮಮಂ ಪರಿಣಾಮೇ ವಿಷಮೀವ ತತ್ಸುಖಂ ರಾಜಸಂ ಸ್ಮೃತಂ. ಹರಿ ಕೃಷ್ಣ. ಮೊದಲೇ ಚರಣದಲ್ಲಿ ಮಾತಾಜಿ ವಿಷಯೇಂದ್ರಿಯ ಸಂಯೋಗಾತ್ ಬರ್ಬೇಕು. ಸಂಯೋಗ ಮೂಗಿನಿಂದ ಹೇಳ್ಬೇಕು ಸಂಯೋಗ. ಮತ್ತೆ ಎರಡನೇ ಚರಣದಲ್ಲಿ ಎತ್ತದಗ್ರೇ ಒತ್ತಿ ಹೇಳ್ಬೇಕು. ಎತ್ತದಗ್ರೇ ಮೃತೋಪಮಂ. ಆಯ್ತು ಮಾತಾಜಿ, ಹೇಳ್ತೀವಿ. ಹೇಳ್ಬೇಕಾ ಅಭ್ಯಾಸ ಮಾಡಿ ಹೇಳಿ. ವಿಷಯೇಂದ್ರಿಯ ಬೇಡ ಎರಡನೇ ಲೈನ್ ಮಾತ್ರ ಹೇಳಿ. ಎರಡನೇ ಚರಣ ಹೇಳಿ. ಎತ್ತದಗ್ರೇ ಮೃತ್ಯೋಪಮಂ. ಎತ್ತದಗ್ರೇ ಮೃತೋಪಮಂ. ಒಂದೊಂದು ಅಕ್ಷರ ನೋಡ್ಕೊಂಡು ನಾವು ಅಲ್ಲಿ ಎಳಿಬೇಕಾ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ನೀವು ಹೇಳಿದ್ರೆ ಬರುತ್ತೆ. ಎತ್ತದಗ್ರೇ ಮೃತೋಪಮಂ. ಎತ್ತದಗ್ರೇ ಮೃತ್ಯೋಪಮಂ. ಸರಿ ಸರಿ ಹೋಯ್ತು. ಸರಿ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹೇಳಿ. ಆದ್ರ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 39ನೇ ಶ್ಲೋಕ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಇನ್ನೊಮ್ಮೆ ಹೇಳ್ತೀನಿ ಶ್ಲೋಕ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಸರಿ, ಇದರ ಒಂದು ಉಚ್ಚಾರಣೆ. ಯದಗ್ರೇ ಚಾನುಬಂಧೇ ಚ. ಯದಗ್ರೇ ಬಿಡಿಸಿದಾಗ ಯತ್ ಅಗ್ರೇ ಅಂತ ಬರುತ್ತೆ. ಕೂಡಿ ಹೇಳಿ. ಯದಗ್ರೇ ಚಾನುಬಂಧೇ ಬಿಡಿಸಿದಾಗ ಚ ಅನುಬಂಧೇ. ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ. ನೋಡಿ, ಸುಖಂ ಮುಂದೆ ಅನುಸ್ವಾರ ಇದೆ, ಖ ಮುಂದೆ 0, ಅದ್ರ ಮುಂದೆ ಮುಂದಿನ ಅಕ್ಷರ ಏನಿದೆ ಮ ಇದೆ. ಹಾಗಾಗಿ ಪ ವರ್ಗ ಅದು. ಪ ಫ ಬ ಭ ಮ. ಸೊ ಹಾಗಾಗಿ ಮನೆ ಬರುವಂತದ್ದು, ಯಾಕಂದ್ರೆ ಮನೆ ಅನುನಾಸಿಕ. ಸುಖಂ, ಹಾಗಾಗಿ ಸುಖಂ ಅಂತ ಹೇಳ್ತೇವೆ. ಮೋಹನಮಾತ್ಮನಃ ಬಿಡಿಸಿದಾಗ ಮೋಹನಂ ಆತ್ಮನಃ ಅಂತ ಆಗತ್ತೆ. ಕೂಡಿ ಹೇಳಿ. ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ. ಬಿಡಿಸಿದಾಗ ನಿದ್ರಾ, ಆಲಸ್ಯ, ಪ್ರಮಾದ, ಉತ್ತಮ ಅಂತ ಹೇಳಿ 4 ಪದಗಳಾಗತ್ತೆ. ಕೂಡಿ ಹೇಳಿ. ನಿದ್ರಾಲಸ್ಯ ಪ್ರಮಾದೋತ್ಥಂ. ಕೂಡಿ ಹೇಳಲಿಕ್ಕೆ ಆಗದಿದ್ರೆ 2 ಪದ ಮಾಡಿ. ನಿದ್ರಾಲಸ್ಯ 1 ಪದ ಮಾಡಿ, ಪ್ರಮಾದೋತ್ಥಂ 2ನೇ ಪದ ಮಾಡಿ. ಬಟ್ ದೀರ್ಘ ಒತ್ತು ನೆನಪಿರ್ಲಿ. ತಕ್ಕೆ ದೊಡ್ಡ ಥವತಿ ಥಂ. ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಂ ಉದಾಹೃತಂ. ತಕ್ಕೆ ತವತ್ ಬಂದಾಗ ಹೇಳ್ಬೇಕು. ತತ್ತಾಮಸಂ ಉದಾಹೃತಂ ಅಂತ ಕರೀತಾರೆ ಬಿಡಿಸಿದಾಗ. ಕೂಡಿ ಹೇಳಿ. ತತ್ತಾಮಸಂ ಉದಾಹೃತಂ.
ಸರಿ, ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಯದಗ್ರೇ ಚ ಅನುಬಂಧೇ ಚ, ಅಗ್ರೇ ಚ ಅನುಬಂಧೇ ಚ ಅಂತ ಕರೀತಾರೆ ಮೊದಲೇ ಚರಣ. ಅಗ್ರೆ ಅಂದ್ರೆ ಆರಂಭ ಅಂತ ನಿಮ್ಗೆ ಈಗಾಗಲೇ ಗೊತ್ತು. ಹಿಂದಿನ ಪದದಲ್ಲಿ ನೋಡಿ, ತುಂಬಾನೇ ನೀವು ಸುಮಾರು ಪದಗಳು ನಿಮ್ಗೆ ಗೊತ್ತಾಗಿರ್ಬೋದು ಈಗ ಸಂಸ್ಕೃತದಲ್ಲಿ. ಕೇಳಿ 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 ಇದ್ರ ಅರ್ಥ ಇದು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಅಗ್ರೆ ಅಂದ್ರೆ ಆರಂಭ, ಆರಂಭದಲ್ಲೂ ಅಂತ್ಯದಲ್ಲೂ ಅಂತ. ಯದಗ್ರೇ ಚಾನುಬಂಧೇ ಚ, ಅನುಬಂಧೇ ಚ. ಇಲ್ಲಿ ಅನುಬಂಧ ಅಂತ ಕರಿತಾ ಇರುವಂತದ್ದು ಅಂತ್ಯಕ್ಕೆ ಹೇಳ್ತಾರೆ ಅನುಬಂಧ ಅಂತ ಹೇಳಿ. ಅಂತ್ಯದಲ್ಲಿಯೂ ಅಂತ. ಅನುಬಂಧ ಅಂದ್ರೆ ಅಂತ್ಯದಲ್ಲಿಯೂ, ಯಾಕಂದ್ರೆ ಕೊನೆಗೆ ಅನುಬಂಧ ಅಂದ್ರೆ ಕೊನೆಗೆ ಎಂಡಿಂಗ್ ಇರುತ್ತೆ ಅಂತ ಹೇಳಿ ಬಂಧ. ಆರಂಭದಲ್ಲೂ ಅಂತ್ಯದಲ್ಲೂ ಅಂತ ಮೊದಲನೇ ಚರಣ ಹೇಳುತ್ತೆ. ಎರಡನೇ ಚರಣ ಸುಖಂ ಮೋಹನಮಾತ್ಮನಃ. ಸುಖಂ ಮೋಹನಮಾತ್ಮನಃ, ಮೋಹನಂ ಆತ್ಮನಃ ಅಂತ ಹೇಳಿ ಕರೀತಾರೆ ಅದಕ್ಕೆ. ಇಲ್ಲಿ ಮೋಹನಮಾತ್ಮನಃ ಅಂದ್ರೆ ಆತ್ಮನನ್ನು ಮೋಹಗೊಳಿಸುವಂಥದ್ದು ಅಂತ. ಅಥವಾ ತನ್ನನ್ನ, ಆತ್ಮ ಅಂದ್ರೆ ನಾನು ಅಂದ್ರೆ ಯಾರು? ಆತ್ಮ ಅಲ್ಲ, ತನ್ನನ್ನು ಮೋಹಗೊಳಿಸುವಂಥದ್ದು. ಏನದು ಮೋಹಗೊಳಿಸುತ್ತೆ? ಸುಖಂ. ಸುಖಂ ಮೋಹನಂ ಆತ್ಮನಃ. ಸುಖ ಅನ್ನುವಂಥದ್ದು ಆತ್ಮವನ್ನ ಮೋಹಗೊಳಿಸುವಂಥದ್ದು. ನಿದ್ರಾಲಸ್ಯ ಪ್ರಮಾದೋತ್ಥಂ. ನಿದ್ರೆ, ಆಲಸ್ಯ ಮತ್ತು ಪ್ರಮಾದೋತ್ಥಂ. ಪ್ರಮಾದ ಅಂದ್ರೆ ಭ್ರಮೆ ಅಥವಾ ಮಾಯೆ ಅಂತ ಕರೀತಾರೆ. ಮಾಯೆಯಿಂದ ಉಂಟು ಆಗುವಂಥದ್ದು. ಪ್ರಮಾದ ಉತ್ತಮ ಅಂತ ಕರೀತಾರೆ. ಅಂದ್ರೆ ಭ್ರಮೆಯಿಂದ ಉಂಟಾಗುವಂಥದ್ದು ಅಥವಾ ಅಜಾಗರೂಕತೆ. ಭ್ರಮೆ ಅಂದ್ರೆ ಏನು? ಭ್ರಮೆ ಅಂದ್ರೆ ನಾವೇನ್ ತಿಳ್ಕೊಂಡಿದ್ದೇವೆ? ಅಜಾಗರೂಕತೆ. ಜಾಗರೂಕತೆ ಅಂದ್ರೆ ಪ್ರಜ್ಞೆ, ಜಾಗರೂಕರಾಗಿರ್ತೇವೆ. ಭ್ರಮೆ ಅಂದ್ರೆ ಏನು? ಅಜಾಗರೂಕತೆ. ಅಜಾಗರೂಕತೆನೇ ಭ್ರಮೆ, ಅಜಾಗರೂಕತೆನೇ ಪ್ರಜ್ಞೆ ಇಲ್ಲಂಥದ್ದು ಅಂತ ಕರೀತಾರೆ ಅಲ್ಲ. ಯಾಕಂದ್ರೆ ಮಾಯಿಗೆ ಒಳಗಾಗಿರ್ತೇವೆ, ನಮ್ಗೆ ಗೊತ್ತಿಲ್ಲ, ಅಜಾಗರೂಕರಾಗಿರ್ತೇವೆ, ನಾವೇನೋ ತಪ್ಪು ಮಾಡ್ಬಿಡ್ತೇವೆ. ಯಾಕಂದ್ರೆ ಜಾಗರೂಕರಾಗಿಲ್ಲ ನಾವು, ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ, ಅದಕ್ಕೆ ತಾನೇ ಅದು ಅಜಾಗರೂಕತೆ. ಅದಕ್ಕೆ ಹೇಳ್ತಾ ಇರುವಂತದ್ದು ಭ್ರಮೆ ಅಂತ. ನಿದ್ರೆ, ಆಲಸ್ಯ, ಅಜಾಗರೂಕತೆಯಿಂದ ಹುಟ್ಟುವಂಥದ್ದು. ಉತ್ತಮ ಅಂತಂದ್ರೆ ಏನು? ಉತ್ತಮ್ ಅಂತಂದ್ರೆ ಏನು? ಉತ್ಪನ್ನವಾಗುವಂಥದ್ದು ಅಥವಾ ಹುಟ್ಟುವುದು ಅಂತ ಹೇಳ್ತಾರೆ ಮೂರನೇ ಚರಣ. ನಾಲ್ಕನೇ ಚರಣ ತತ್ತಾಮಸ ಮುದಾವೃತಂ. ಸೊ ಆ ಒಂದು ಸುಖವನ್ನ ತಾಮಸಿಕ ಸುಖ, ಅದೇ ತಾಮಸಿಕ ಸುಖವಾಗಿದೆ ಅಂತ ಭಗವಂತ ಹೇಳ್ತಾರೆ. ಒಟ್ಟಾರೆ ಏನ್ ಚರಣ? ಒಟ್ಟಾರೆ ಈ 4 ಚರಣ ಏನ್ ಅರ್ಥ ಕೊಡುತ್ತಂದ್ರೆ, ಆರಂಭದಲ್ಲೂ ಅಂತ್ಯದಲ್ಲೂ ಆತ್ಮವನ್ನ ಮೋಹಗೊಳಿಸುವಂತಹ ನಿದ್ರೆ, ಆಲಸ್ಯ ಮತ್ತೆ ಅಜಾಗರೂಕತೆಯಿಂದ ಹುಟ್ಟುವಂತ ಸುಖವನ್ನ ತಾಮಸಿಕ ಸುಖ ಅಂತ ಹೇಳಿ ಕರೀತಾರೆ. ಒಟ್ಟಾರೆ ಇಲ್ಲಿ ಸೋಮಾರಿತನ ಇರುತ್ತೆ ತುಂಬಾ. ಯಾಕಂದ್ರೆ ಅಲ್ಲಿರೋದಿಲ್ಲ, ರಾಜಸಿಕದಲ್ಲಿ ಸೋಮಾರಿತನ ಇರೋದಿಲ್ಲ. ಆಕ್ಟಿವ್ ಆಗೇ ಇರ್ತಾನೆ, ಆದ್ರೆ ಸೋಮಾರಿತನ ಇರೋದು ಇಲ್ಲಿ. ಏನ್ ಮಾಡ್ಬೇಕಂತೀನೋ ಅದು ಎದ್ದು ಮಾಡ್ಲಿಕ್ಕೆ ಆಗಲ್ಲ ಅಂತದ್ದು. ನೆಕ್ಸ್ಟ್ ಮಾತಾಜಿ ಕಂಟಿನ್ಯೂ ಮಾಡಿ. ಮಾತಾಜಿ ಹರೇ ಕೃಷ್ಣ. ರವಿ ಪ್ರಭುಜಿ, ಕಾಂತಮಣಿ ಮಾತಾಜಿ, ಲಕ್ಷ್ಮೀ ಪ್ರಿಯ ಮಾತಾಜಿ ಹೇಳಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಹರೇ ಕೃಷ್ಣ ಮಾತಾಜಿ. ಇನ್ನೊಮ್ಮೆ ಹೇಳಿ, ಮಹಾಪ್ರಾಣಗಳನ್ನ ನೋಡಿ ಗಮನಿಸಿ. ಇನ್ನೊಮ್ಮೆ ಫಸ್ಟ್ ಚರಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಯದಗ್ರೇ ಚಾನುಬಂಧೇ ಚ. ಓಕೆನಾ ಮಾತಾಜಿ? ಬಂಧೇ ಚ. ಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 39. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮೋದೋತ್ಥಂ ತತ್ತಾಮಸಮುದಾಹೃತಂ. ಇನ್ನೊಮ್ಮೆ ಹೇಳಿ ಮಾತಾಜಿ. 3ನೇ ಚರಣ 4ನೇ ಚರಣ. ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಹೇಳಿಬಿಡಿ ಮಾತಾಜಿ ಕೊನೆಗೆ. ಹೌದಲ್ಲ? ಉಳಿದಿದ್ದೆಲ್ಲ ಸರಿ ಇದೆ ಮಾತಾಜಿ. ಹೌದು. ಸಾರಿ ಮರ್ತು ಬಿಡ್ತೇವೆ ಕೆಲವೊಂದ್ಸಲ. ಹರೇ ಕೃಷ್ಣ ಮಾತಾಜಿ, ಏನ್ ಹೆಸರು ನಿಮ್ದು? ಗ್ಯಾಲಕ್ಸಿ ಅಂತ ಬಂದಿದೆ ಇಲ್ಲಿ. ಇರ್ಲಿ ಬಿಡಿ ಮಾತಾಜಿ. ಯಾವುದು?
ಹಾ ಹರಿ ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ. ಹೌದು ಹೇಳಿ ಹರೇ ಕೃಷ್ಣ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮೋದೋತ್ತಂ ತತ್ತಾಮಸವೃದಾವೃತಂ. ಮಾತಾಜಿ ಮಹಾಪ್ರಾಣಗಳ ನೋಡಿ. ಸುಖಂ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸ ಮುದಾಹೃತಂ. ನಿದ್ರಾಲಸ್ಯ ಪ್ರಮಾದೋತ್ತಂ ತತ್ತಾಮಸಮೃದ್ಧಾವೃತಂ. ಅಲ್ಲಿ ಮೂ ಇದೆ ಮಾತಾಜಿ, ಮೃ ಅಲ್ಲ. ತಾಮಸ ಮುದಾಹೃತಂ. ತತ್ತಾಮಸಮುದಾವೃತಂ. ಹರೇ ಕೃಷ್ಣ ಮಾತಾಜಿ. ಹೌದಾ, ನಿಮ್ಗೂ ಹೇಳ್ತೀರಾ? ಮುಂದಿನ ಶ್ಲೋಕ ಹೇಳುವ್ರಿ ಅಂತ ಮಾತಾಜಿ ನೀವು. 40ನೇ ಶ್ಲೋಕ ನಡೀತದ್ರ? ಆಗತ್ತೆ ಮಾತಾಜಿ. ಸರಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 40ನೇ ಶ್ಲೋಕ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಇನ್ನೊಮ್ಮೆ ಹೇಳ್ತೇನೆ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಉಚ್ಚಾರಣೆ. ನ ತದಸ್ತಿ ಪೃಥಿವ್ಯಾಂ ವಾ. ನ ತದಸ್ತಿ ಬಿಡಿಸಿದಾಗ ನ ತತ್ ಅಸ್ತಿ ಅಂತ ಹೇಳಿ, ಕೂಡಿ ಹೇಳಿ. ನ ತದಸ್ತಿ, ನ ತದಸ್ತಿ ಪೃಥಿವ್ಯಾಂ. ಪೃಥಿ ಪೃ ಒಟ್ಟ ಸುಳಿದೆ, ಹಿ ದೊಡ್ಡದಿದೆ, ಮಹಾಪ್ರಾಣ ಇದೆ. ಪೃಥಿವ್ಯಾಂ ವಾ. ಇಲ್ಲಿ ಕೂಡ ವಾ ಇದೆ ಅಲ್ಲ ಮುಂದೆ, ಹಿಂದೆ ವಾ ಹಿಂದೆ ಏನಿದೆ? ಅನುಸ್ವಾರ ಇದೆ. ವಾ. ಪೃಥಿವ್ಯಾಂ ವಾ ಅಂತ ಕರೀತಾರೆ ಅದಕ್ಕೆ. ಪೃಥಿವ್ಯಾಂ ವ ಅಂತ ಬರುತ್ತೆ ಅಲ್ಲಿ, ಗಮನಿಸಿ. ಪೃಥಿವ್ಯಾಂ ಅಂತ ಹೇಳ್ತೀವಲ್ಲ ನಾವು, ಬಟ್ ಸರಿಯಾಗಿ ವ ಅಂತ ಹೇಳ್ಬೇಕು. ಪೃಥಿವ್ಯಾಂ ವಾ. ವಾ ಎಳಿರಿ ನಡೆಯುತ್ತೆ, ಯಾಕಂದ್ರೆ ವಾ ಏನಿದೆ ಅಲ್ಲಿ? ದೀರ್ಘ ಇದೆ. ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ. ಸತ್ವಂ ತಕ್ಕೆ ಒತ್ತು, ತಕ್ಕೆ ತವತ್ತು ಒತ್ತು ಎರಡು ಇದೆ. ಸತ್ವಂ ಪ್ರಕೃತಿ ಜೈರ್ಮುಕ್ತಂ. ಪ್ರಕೃತಿ ಜೈರ್ಮುಕ್ತಂ. ಜೈ ಆದ್ಮೇಲೆ ರ ಹೇಳ್ಬೇಕು. ಪ್ರಕೃತಿ ಜೈರ್ಮುಕ್ತಂ. ಬಟ್ ರ್ ಅಂತ ಹೇಳಿಬಿಡಿ, ಜರ್ರ್ ಅಂತ ಹೇಳಿ. ಪ್ರಕೃತಿ ಜೈರ್ಮುಕ್ತಂ. ಇಲ್ಲಿ ನೋಡಿ, ಸತ್ವಂ ಆದ್ಮೇಲೆ ಅನುಸ್ವಾರ ಇದೆ 0. ಮುಂದಿನ ಪದ ಏನಿದೆ? ಪ. ಪ ವರ್ಗ ಏನ್ ಬರುತ್ತೆ? ಪ ಫ ಬ ಭ ಮ. ಸೊ ಮ, ಸತ್ವಂ ಮ ಹೇಳಿ. ಸಾಮಾನ್ಯವಾಗಿ ಮನೆ ಬರುತ್ತೆ ಅಲ್ಲಿ. ಯದೇಭಿ ಪ್ರಕೃತಿ ಜೈರ್ಮುಕ್ತಂ ಬಿಡಿಸಿದಾಗ ಪ್ರಕೃತಿ ಜೈಹಿ ಅಂತ ಹೇಳಿ ಕರೀತಾರೆ. ಜೈಹಿ ಅಂದ್ರೆ ಹುಟ್ಟಿದ್ದು ಅಂತ, ಪ್ರಕೃತಿ ಅಂದ್ರೆ ಪ್ರಕೃತಿಯಿಂದ. ಮುಕ್ತಂ 3 ಪದ ಬರುತ್ತೆ. ಮುಕ್ತಂ ಅಂದ್ರೆ ಮುಕ್ತವಾದದ್ದು ಅಂತ. ಕೂಡಿ ಹೇಳಿ. ಪ್ರಕೃತಿ ಜೈರ್ಮುಕ್ತಂ ಯದೇಭಿ. ಯತ್ ಏಭಿಹಿ ಅಂತ ಕರೀತಾರೆ. ಯದೇಭಿ. ಯದೇಭಿ ದೊಡ್ಡ ಭ ಇದೆ, ಮಹಾಪ್ರಾಣ ಇದೆ. ಯದೇಭಿ ಸ್ಯಾತ್ ತ್ರಿಭಿರ್ಗುಣೈಹಿ. ಸ್ಯಾತ್ ಸ್ಯಾತ್ ತ್ರಿಭಿರ್ಗುಣೈಹಿ. ಸ್ಯಾತ್ ತೋಕೆ ತವತ್ ಬಂದಾಗ ಹೇಳ್ಬೇಕು. ಸ್ಯಾತ್ ತ್ರಿಭಿರ್ಗುಣೈಹಿ. ಸರಿ, ಇದ್ರದೊಂದು ಅರ್ಥ ತಿಳ್ಕೊಳ್ಳೋಣ. ನ ತದಸ್ತಿ ಪೃಥಿವ್ಯಾಂ ವಾ. ನ ತದಸ್ತಿ, ಅಂತಹ ಜೀವಿಯೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ಇಲ್ಲ ಅಂತಹ ಜೀವಿ? ಪೃಥಿವ್ಯಾಂ ವಾ, ಭೂಲೋಕದಲ್ಲಾಗಲಿ. ದಿವಿ ದೇವೇಶು ವಾ ಪುನಃ. ದಿವಿ ಪೃಥಿವ್ಯಾಂ ದಿವಿ ಅಂತ, ಭೂಲೋಕದಲ್ಲಾಗಲಿ ದೇವಲೋಕದಲ್ಲಾಗಲಿ. ದಿವಿ ಅಂದ್ರೆ ಏನು? ಇಲ್ಲಿ ಕರಿತಾ ಇರುವಂತದ್ದು ಊರ್ಧ್ವ ಲೋಕಗಳಿಗೆ ಹೇಳ್ತಾರೆ. ಊರ್ಧ್ವ ಲೋಕ ಅಂದ್ರೆ, ಊರ್ಧ್ವ ಅಂದ್ರೆ ಮೇಲಿನ ಲೋಕಗಳು. ಮೇಲಿನ ಲೋಕಗಳಲ್ಲಿ ಯಾರು ಇರ್ತಾರೆ? ದೇವತೆಗಳಿರ್ತಾರೆ. ಹಾಗಾಗಿ ಪೃಥ್ವಿದಲ್ಲಿ ಏನಿರ್ತಾರೆ? ಜೀವಿಗಳು, ಮನುಷ್ಯರಿರ್ತಾರೆ. ಭೂಲೋಕದಲ್ಲಾಗಲಿ ದೇವಲೋಕದಲ್ಲಾಗಲಿ. ವಾ ಪುನಃ. ವಾ ಪುನಃ ಅಂತಂದ್ರೆ ಮತ್ತೆ ಯಾರು ಇಲ್ಲ ಅಂತ ಹೇಳಿ. ಇಲ್ಲಿ
ಹೇಳುವಂಥದ್ದು. ವಾ ಪುನಃ ಯಾಕೆ ಹೇಳ್ತಾರೆ ಅದನ್ನ ಹೇಳೋಣ, ತಿಳ್ಕೊಳ್ಳೋಣ. ಆಮೇಲೆ ಸತ್ವಂ ಪ್ರಕೃತಿ ಜೈರ್ಮುಕ್ತಂ. ಸತ್ವಂ ಅಂದ್ರೆ ಸತ್ವಗುಣ, ಪ್ರಕೃತಿ ಜೈ ಮುಕ್ತಂ. ಇಲ್ಲಿ ಪ್ರಕೃತಿಯ 3 ಗುಣಗಳಿಂದ ಮುಕ್ತನಾಗುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಸತ್ವಂ ಪ್ರಕೃತಿ ಜೈರ್ಮುಕ್ತಂ, ಪ್ರಕೃತಿಯ 3 ಗುಣಗಳಿಂದ ಮುಕ್ತನಾದ ಅಂತ. ಯದೇಭಿ ಸ್ಯಾತ್ ತ್ರಿಭಿರ್ಗುಣೈಹಿ. ಹೀಗೆ 3 ಗುಣಗಳಿಂದ ಬಿಡುಗಡೆ ಹೊಂದಿದಂತ ಜೀವಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಏನರ್ಥ ಕೊಡುತ್ತಂದ್ರೆ, ಭೂಲೋಕದಲ್ಲಾಗ್ಲಿ ದೇವಲೋಕದಲ್ಲಾಗಲಿ ಪ್ರಕೃತಿಯ 3 ಗುಣಗಳಿಂದ ಸಂಪೂರ್ಣವಾಗಿ ಮುಕ್ತನಾದ ಜೀವಿಯೇ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಅಥವಾ ವಾಕ್ ಪುನಃ ಅಂತ ಹೇಳ್ತಾ ಇರುವಂತದ್ದು, ಜೀವಿ ಹುಟ್ಟೋದನ್ನೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಭೂಲೋಕದಲ್ಲಿ ಹುಟ್ಟಿದ್ರೆ 3 ಗುಣಗಳು ಇಟ್ಕೊಂಡೇನೆ ಹುಟ್ಟಬೇಕು ಅವನು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಒಂದ್ ಸೆಕೆಂಡ್ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ, ಲಲಿತಾ ಮಾತಾಜಿ, ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಮಂಜುಳಾ ಎ ಮಾತಾಜಿ ಹೇಳಿ ಮಾತಾಜಿ. ನಾ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಶ್ಚಾತ್ ತ್ರಿಭಿರ್ಗುಣೈಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ನಾ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಇಲ್ಲಿ ಮಹಾಪ್ರಾಣಗಳನ್ನ ನೋಡಿ ಮಾತಾಜಿ. 2ನೇ ಚರಣ ಇನ್ನೊಮ್ಮೆ ಹೇಳಿ. ದಿವಿ ದೇವೇಶು. ದಿವಿ ದೇವೇಶು ವಾ ದಿವಿ ಪುನಃ. ಎಳಿಬಿಡಿ. ದಿವಿ ಎಳಿಬಿಡಿ. ದಿವಿ ದೇವೇಶು. ದಿವಿ ದೇವೇಶು ವಾ ಪುನಃ. ಅಲ್ಲಿ ನೀವು ವಿ ಎಳಿತಾ ಇದ್ದೀರಾ ಮಾತಾಜಿ. ದಿವಿ ದೇವೇಶು ಅಂತ ಬರ್ಬೇಕಲ್ಲಿ. ದಿವಿ ದೇವೇಶು ವಾ ಪುನಃ. ಸರಿ ಆಯ್ತಾ ಮಾತಾಜಿ. ಉಳಿದಿದ್ದು ಇದನ್ನಷ್ಟು ಮಹಾಪ್ರಾಣಗಳಷ್ಟ ನೋಡ್ಕೊಳ್ಳಿ. ಯದೇಭಿ ತ್ರಿಭಿರ್ಗುಣೈಹಿ. ಉಳಿದು ಸರಿ ಇದೆ ಮಾತಾಜಿ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. 3 ಜನ ಆದ್ರ ಮಾತಾಜಿ. ಹರೇ ಆಯ್ತು ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 41ನೇ ಶ್ಲೋಕ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಉಚ್ಚಾರಣೆ ಬ್ರಾಹ್ಮಣಲ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ. ಇಲ್ಲಿ ಎಲ್ಲ ಹೋಯ್ತಿದ್ದು. ವಿಷಾಂ ಮುಂದೆ ಶ ಇದೆ ಅಲ್ಲಿ. ಶ ಅಲ್ಲಿ ನೀವು ವಿಷಾಂ ಶೂದ್ರಾಣಾಂ. ದೊಡ್ಡ ಹೂ ಕೂಡಿದೆ. ಶೂದ್ರಾಣಾಂ. ಣ ಆದ್ಮೇಲೆ ಅನುಸ್ವಾರ ಇದೆ. ಮುಂದೆ ಏನಿದೆ ಪದ? ಚ ಇದೆ. ಚ ಯಾವ ವರ್ಗ ಬರುತ್ತೆ? ಚ ವರ್ಗ. ಚ ಛ ಜ ಜ ಚ ಛ ಜ ಝ ನ್ಯ. ಸೊ ಇಂಚು ಅಂಚು ಮಿಂಚು ಹೇಳ್ತೀವಲ್ಲ, ಆ ತರ ಬರ್ಬೇಕಲ್ಲಿ ಉಚ್ಚಾರಣೆ. ಶೂದ್ರಾಣಾಂ ಚ ನಾಂ ಚ. ಇಲ್ಲಿ ನಾಂ ಚ ಅಂತ ಹೇಳ್ಬೇಡಿ.
ಬಟ್ ಯಾರು ಉಮ್ಮ ಅಂತ ತಿಳ್ಕೊಂಡಿರೋ ಅವ್ರು ಹೇಳಿ ಏನಿಲ್ಲ. ಬಟ್ ತುಂಬಾ ದಿನದಿಂದ ಶ್ಲೋಕವನ್ನ ಮಾಡವರು ಶೂದ್ರಾಣಾಂಚ ಪರಂತಪ. ಇಲ್ಲಿ ನೋಡಿ ದ ನ ಇದೆ ಅಲ್ಲ, ತ ವರ್ಗ ಇದೆ, ರ ಆದ್ಮೇಲೆ ಅನುಸ್ವಾರ ನ ಹೇಳ್ಬೇಕು. ಪರಂತಪ ನನೇ ಬರ್ದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಪರಂತಪ ಮೇಲ್ಗಡೆ ಬೇಕಾದ್ರೆ ಬರ್ಕೊಳ್ಳಿ, ನ ಬರ್ಬೇಕು ಅಂತ. ಪರಂತಪ ನ ಕೇಳಿಸುತ್ತೆ ನೋಡಿ. ಪರಂತಪ ಕರ್ಮಾಣಿ. ಕರ್ಮಾಣಿ ಅಂತ ಎಳಿಬಿಡಿ. ಕರ್ಮಾಣಿ ಮಾತ್ರ ಎಳಿಬೇಕು. ಕರ್ಮಾಣಿ ಪ್ರವಿಭಕ್ತಾನಿ. ಸ್ವಭಾವ ದೊಡ್ಡ ಭಾ ಇದೆ, ಸ್ವಭಾವ ಪ್ರಭವೈರ್ಗುಣೈಹಿ. ದೊಡ್ಡ ಭ ಇದೆ, ವೈರ್ಗುಣೈಹಿ. ವೈರ್ ಆಮೇಲೆ ಗಕ್ಕೆ ಅರ್ಕಾವಳಿ ಇರೋದ್ರಿಂದ ವೈರ್ ಅಂತ ಅಂತ ಹೇಳಿಬೇಡಿ. ಪ್ರಭವೈರ್ಗುಣೈಹಿ. ಮುಂದೆ ಅನುಸ್ವಾರ ಇದೆ, ವಿಸರ್ಗ ಇದೆಯಲ್ಲ, ಣೈಹಿ ಐ ಇದೆ, ಹಾಗಾಗಿ ಹಿ ಬರುತ್ತೆ. ಪ್ರಭವೈರ್ಗುಣೈಹಿ ಹಿ ಅನ್ನುವಂಥ ವಿಸರ್ಗ ಉಚ್ಚಾರಣೆ ಆಗುತ್ತೆ. ಅರ್ಥನ ತಿಳ್ಕೊಳ್ಳೋಣ ಇದನ್ನ. ಬ್ರಾಹ್ಮಣ ಕ್ಷತ್ರಿಯ ವಿಷಾಮ್. ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣರು, ಕ್ಷತ್ರಿಯ ಅಂದ್ರೆ ಕ್ಷತ್ರಿಯರು, ವಿಷಾಮ್ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ವೈಶ್ಯರಿಗೆ ಹೇಳುವಂಥದ್ದು ವಿಷಾಮ್ ಅಂತ. ವೈಶ್ಯರು. ಶೂದ್ರಾಣಾಂಚ ಪರಂತಪ. ಶೂದ್ರಾಣಾಂಚ ಇಲ್ಲಿ ಶೂದ್ರರಿಗೂ ಸಹ ಪರಂತಪ ಅಂತ ಹೇಳ್ತಾ ಇರುವಂತವ್ರು ಪರರನ್ನ ತಪ್ಪಿಸುವಂತವನಿಗೆ ಪರಂತಪ ಅಂತ ಕರೀತಾರೆ. ಪರರ ತಪ್ಪಿಸುವ ಅಂತಂದ್ರೆ ಪರರಿಗೆ ತಾಪ ಕೊಡುವಂಥವನು. ಯಾರು? ಅರ್ಜುನನಿಗೆ ಹೇಳ್ತಾ ಇರುವಂತದ್ದು. ಶತ್ರುಗಳ ಮರ್ದನನ್ನ ಮಾಡುವಂಥವನು ಅರ್ಜುನ. ಕರ್ಮಾಣಿ ಪ್ರವಿಭಕ್ತಾನಿ. ಕರ್ಮಾಣಿ ಅಂದ್ರೆ ಕರ್ತವ್ಯಗಳು. ಪ್ರವಿಭಕ್ತಾನಿ ಅಂದ್ರೆ ವಿಭಜಿತವಾಗುವಂಥದ್ದು ಅಂತ. ಏನ್ ವಿಭಜನೆ ಆಗಿದೆ? ಕರ್ತವ್ಯಗಳು ವಿಭಜನೆ ಆಗಿವೆ ಅಂತ 3ನೇ ಚರಣ ಹೇಳುತ್ತೆ. ಹೇಗೆ ಆಗಿವೆ? 4ನೇ ಚರಣ ಹೇಳುತ್ತೆ. ಸ್ವಭಾವ ಪ್ರಭವೈರ್ಗುಣೈಹಿ. ಸ್ವಭಾವ ಅಂದ್ರೆ ಸ್ವಭಾವದಿಂದ, ಪ್ರಭವೈ ಅಂದ್ರೆ ಹುಟ್ಟಿದ್ದು ಅಂತ ಅರ್ಥ. ಸ್ವಭಾವದಿಂದ ಹುಟ್ಟಿದ್ದು. ಏನು? ಗುಣೈಹಿ ಗುಣಗಳಿಂದ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ ಈ ಶ್ಲೋಕ ಅಂದ್ರೆ, ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಿಗೆ ಕರ್ಮಾಣಿ ಪ್ರವಿಭಕ್ತಾನಿ. ಕರ್ತವ್ಯಗಳು ಏನಾಗಿದೆ? ವಿಭಜಿಸಲ್ಪಟ್ಟಿದೆ ಅಥವಾ ವಿಂಗಡಣೆಯಾಗಿವೆ. ಕರ್ತವ್ಯಗಳು ವಿಂಗಡಣೆ ಆಗಿವೆ. ಯಾವ ಆಧಾರದ ಮೇಲೆ ವಿಂಗಡಣೆ ಮಾಡಲಾಗಿದೆ? ಅದರ ಆಧಾರವನ್ನ 4ನೇ ಚರಣದಲ್ಲಿ ಹೇಳಲಾಗುತ್ತೆ. ಸ್ವಭಾವ ಪ್ರಭವೈರ್ಗುಣೈಹಿ. ಸ್ವಭಾವದಿಂದ ಹುಟ್ಟಿದ 3 ಗುಣಗಳ ಆಧಾರವಾಗಿ ಕರ್ತವ್ಯಗಳು ವಿಭಜಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಒಟ್ಟಾರೆ ಏನರ್ಥ ಕೊಡುತ್ತೆ? ಪರಂತಪನೇ, ಪರರನ್ನ ತಪ್ಪಿಸುವವನೇ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರಿಗೆ ಸೇರಿದ ಕರ್ತವ್ಯಗಳು ಹೇಗೆ ವಿಂಗಡಣೆಯಾಗಿದೆ? ಅವರವರ ಸ್ವಭಾವದಕ್ಕೆ ಅನುಗುಣವಾಗಿ ವಿಂಗಡಣೆ ಆಗಿದೆ. ಸೊ ಹೀಗೆ ಅವರ ಒಂದು ಸ್ವಭಾವದಿಂದ ಹುಟ್ಟಿದ ಗುಣಗಳಿಂದ ವಿಭಾಗಿಸಲ್ಪಟ್ಟಿದೆ ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಕೃಷ್ಣ. ಮಂಜುಳಾ ಮಾತಾಜಿ, ನೇತ್ರ ಮಾತಾಜಿ, ನೇತ್ರ ಟಿ, ನಿರ್ಮಲಾ ಮಾತಾಜಿ, ಪದ್ಮಾ ಮಾತಾಜಿ ಹೇಳಿ ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಹೇಳಿದ್ರಲ್ಲ ಮಾತಾಜಿ ಈಗ? ಇಲ್ಲ ಮಾತಾಜಿ, ಇವ್ರು ಮಂಜುಳಾ ಮಾತಾಜಿ. ಹೇಳಿ, ಬೇಗ ಹೇಳಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಪದ್ಮಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41. ಬ್ರಾಹ್ಮಣ ಕ್ಷತ್ರಿಯ ಶಾಂ ಶೂದ್ರಾಣಾಂ ಚ ಪರಂತಪ. ಕರ್ಮಾಣಿ ಪ್ರವಿಭಕ್ತಾನಿ. ಸ್ವಭಾವ ಪ್ರಭವೈರ್ಗುಣೈ. ಕರೆಕ್ಟಾ ಮಾತಾಜಿ? ಗುಣೈಹಿ. ಪ್ರಭವೈರ್ಗುಣೈಹಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಬೇಗ ಸುಮಿತ್ರಾ ಮಾತಾಜಿ ಹೇಳಿ, ಬೇಗ ಹೇಳಿ ಹರೇ ಕೃಷ್ಣ. ಟೈಮ್ ಆಗ್ಬೇಡಿ. ಹರೇ ಕೃಷ್ಣ ಹೇಳಿ ಮಾತಾಜಿ ಬೇಗ. ಪವಿತ್ರ ಯಾಕೆ ಹೋಗಿದ್ದೀರಾ? ನೇತ್ರ ಟಿ ಮಾತಾಜಿ, ನಿರ್ಮಲಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ. ಕರ್ಮಾಣಿ ಪ್ರವಿಭಕ್ತಾನಿ. ಸ್ವಭಾವ ಪ್ರಭವೈರ್ಗುಣೈಹಿ. 2ನೇ ಚರಣ ಹೇಳಿ.
ಶೂದ್ರಾಣಾಂ ಚ ಪರಂತಪ ಪರಂತಪ ನ ಹೇಳ್ಬೇಕಲ್ಲಿ. ಪರನ್ನತಪ ಪರಂತಪ ಶೂದ್ರಾಣಾಂ ಚ ಪರಂತಪ. ಪರಂ ಅಲ್ಲ ಮಾತಾಜಿ, ಪರಂ ಬರೋದಿಲ್ಲ, ಮ ಬರೋದಿಲ್ಲ ಅಲ್ಲಿ ನೋಡಿ. ಮಾತಾಜಿ ತ ವರ್ಗ ಇದೆ ಅಲ್ಲ ಅಲ್ಲಿ, ತ ಪರಂತಪ ವರ್ಗ ಇದೆ. ಪರಂತಪ. ಯಾರು ಹೇಳ್ತಾ ಇರೋದು? ಎರಡೆರಡು ಜನ. ನೇತ್ರ ಮಾತಾಜಿ. ಹೇಳಿ ಮಾತಾಜಿ. ಇಲ್ಲಿ ಯಾರಿಗೆ ನಾನು ಕರೆಕ್ಷನ್ ಮಾಡಿರೋದು? ಕರೆಕ್ಷನ್ ಮಾಡಿರೋದು ಯಾರಿಗೆ ನಾನು? ನಾನು ಕರೆಕ್ಷನ್ ಮಾಡಿದ್ರೆ ಮ್ಯೂಟ್ ಮಾಡ್ಕೊಳ್ಳಿ ನೀವು, ಯಾರಿಗೆ ಮಾಡಿಲ್ಲ. ಮತ್ತೆ ಇನ್ನೊಬ್ರು ಯಾರು? ನಿರ್ಮಲಾ ಮಾತಾಜಿ. ನೇತ್ರ ಮಾತಾಜಿ ಹೇಳಿ. ನಮಸ್ತೆ ಮಾತಾಜಿ. ಬ್ರಹ್ಮಣ ಕ್ಷತ್ರಿಯ ವಿಷಾಣಾಂ ಶೂದ್ರಾಣಾಂ ಚ ಪರಮಂ ತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈ ಗುರಣೈಃ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ನ ಹೇಳ್ಬೇಕಲ್ಲಿ. ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಹಿ. ಇನ್ನೊಮ್ಮೆ ಆಡಿಯೋ ಕೇಳಿಸ್ಕೊಳ್ಳಿ ಮಾತಾಜಿ. ನೀವು ಈಗ ಜಾಯ್ನ್ ಆಗಿದ್ರ ಅನ್ಕೊಳ್ತೇನೆ. ಇರ್ಲಿ ಮಾತಾಜಿ. ಮಾತಾಜಿ ನಾನು ಮಾಡಿ. ಹೇಳಿ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂ ತಪ ಕರ್ಮಾಣಿ ಪರಂತಪ. ಇನ್ನೊಮ್ಮೆ ಹೇಳಿ. ಪರಂತಪ ಹೇಳಿ. ಪರಂ ತಪ ಇಲ್ಲ, ಪರಂತಪ ನ ಹೇಳ್ಬೇಕಲ್ಲಿ, ಅನುಸ್ವಾರ ಮೇಲೆ. ಪರಂ ತಪ ಪರನ್ ನ ಬರ್ಬೇಕು ಮಾತಾಜಿ. ನ ಪರಂತಪ. ಪರಂ ತಪ ಮ ಅಲ್ಲ ಮಾತಾಜಿ, ನ ಹೇಳ್ಬೇಕು. ನ ಪರನ್ 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 ನ ನ ನ ನನ್ನ ಹೆಸರು ನಿತ್ಯಾಂಗಿ. ನ ನಿತ್ಯಾಂಗಿನ. ನಿರ್ಮಲಾನ. ಪರಂ ತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಗುಣೈಹಿ. ಸರಿ ಬಂತು. ಫಸ್ಟ್ ಹೇಳಿದ ಸರಿ ಇತ್ತು. ಪ್ರಭವೈರ್ಗುಣೈಹಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಇಲ್ಲಿ ತಪ ಪರಂತಪ ಮತ್ತೆ ಭಕ್ತಾನಿ ಅಂತ ಇದೆಯಲ್ಲ ಮಾತಾಜಿ, ಕೊನೆಗೆ ಅದು ಎಳಿಬೇಡಿ ಅಷ್ಟೇ, ಉಳಿದಿದ್ದೆಲ್ಲ ಸರಿ ಇದೆ. ಆಯ್ತು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ಆಗಿದೆ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ಇವತ್ತು ರೇಖಾ ಮಾತಾಜಿಯಿಂದ